जना यमुना तीर वन चाली यमुना तीर वन चाली जयोध माधव कुंज विहारी जयोध माधव कुंज विहारी हरे कृष्णा कृष्ण कृष्ण हरे 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 कृष्ण हरे कृष्ण 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 हरे 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 राम 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 हरे 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 कृष्ण 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 हरे हरे ಸ್ಕ್ರೀನ್ ಬಂದಿದೆಲ್ಲ ಮಾತಾಜಿ? ಹೌದು ಮಾತಾಜಿ. ಮಾತಾಜಿ ಅನ್ಬೇಕಮ್ಮ. ಹರೇ ಕೃಷ್ಣ. ಎಲ್ಲರಿಗೂ ಭಗವದ್ಗೀತೆ 18 ದಿನಗಳನ್ನ ಭಗವದ್ಗೀತೆಯನ್ನು ತಿಳ್ಕೊಳ್ಳುವ ತರಗತಿಗೆ ಸ್ವಾಗತ. ಮ್ಯಾಮ್ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ನಾವಿಲ್ಲಿ ನೋಡ್ತಿರುವಂತದ್ದು ಪ್ರಭುಪಾದರು, ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು. ಇವರು ವೈಷ್ಣವ ಕುಟುಂಬದಲ್ಲಿ ಜನಿಸಿದ್ದಾರೆ. ಮತ್ತೆ ಅವರು ಚಿಕ್ಕಂದಿನಿಂದಲೇ ಅವರಿಗೆ ಎಲ್ಲ ಮಕ್ಕಳಿಗೂ ಆಟ ಆಡ್ಬೇಕಂದ್ರೆ ಗೊಂಬೆಗಳು ಬೇಕು. ಅವರು ರಾಧಾಕೃಷ್ಣನ ಗೊಂಬೆನ ಅವ್ರ ತಂದೆ ತಾಯಿಯವರಿಗೆ ಕೊಡಿಸ್ತಾರೆ. ಮತ್ತೆ ಅವ್ರು ಯಾವಾಗ್ಲೂ ಕೂಡ ಅವ್ರ ತಂದೆ ತಾಯಿ ಹೇಗೆ ಆರಾಧನೆ ಮಾಡ್ತಾರೆ ದೇವರ ಮನೆಯಲ್ಲಿಟ್ಟು, ಅದೇ ರೀತಿ ಅವರು ಆಟ ಆಡ್ತಾ ಇರ್ತಾರೆ ಯಾವಾಗ್ಲೂ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರು ಪುರಿಯಲ್ಲಿ ಈ ಜಗನ್ನಾಥ ಯಾತ್ರೆ ನಡೆಯುತ್ತೆ. ಅವರು 6 ವಯಸ್ಸಿನ ಬಾಲಕ ಇದ್ದಾಗ ಅದನ್ನ ನೋಡಿ ಅದೇ ರೀತಿ ಅನುಕರಣೆ ಮಾಡ್ಬೇಕು ಅಂತ ಹೇಳಿ ಒಂದು ರಥವನ್ನ ತಯಾರಿಸಿ ಅವರು 6 ವಯಸ್ಸಿನಲ್ಲಿದ್ದಾಗ ಒಂದು ರಥಯಾತ್ರೆಯನ್ನ ಮಾಡ್ತಾರೆ. ಆ ರಥಯಾತ್ರೆಗೆ ಅವರ ಎಲ್ಲ ಬಂಧು ಬಾಂಧವರು ಮತ್ತೆ ಅವರ ಸ್ನೇಹಿತರು ಎಲ್ಲರನ್ನ ಸೇರಿಸ್ಕೊಂಡು ಆ ಒಂದು ರಥಯಾತ್ರೆಯನ್ನ ಮಾಡ್ತಾರೆ. ಮತ್ತೆ ಅವರು ನಂತರ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾರೆ. ನಂತರ ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮದುವೆ ಕೂಡ ಆಗುತ್ತೆ. ಅವರು ಹೆಂಡತಿ ಹೆಸರು ರಾಧಾರಾಣಿ. ಮತ್ತೆ ಅವರಿಗೆ 40-49 ಆ ವಯಸ್ಸಿಗೆಲ್ಲ ಅವರು ಅಂದ್ರೆ ಅವರ ಮಗ 20 ವಯಸ್ಸು ಆಗ್ತಾನೆ. ಅಂದ್ರೆ ಒಂದು ಯುವಕ ಆದ್ಮೇಲೆ ಆ ಮಗನಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಅವರು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಮತ್ತೆ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ಮೇಲೆ ಅಂದ್ರೆ ಅವರು ಸಣ್ಣ ವಯಸ್ಸಿನಲ್ಲಿ ಅವರ ಗುರುಗಳನ್ನ ಭೇಟಿ ಆಗ್ತಾರೆ. ಗುರುಗಳನ್ನ ಭೇಟಿಯಾದಾಗ ಅವ್ರ ಗುರುಗಳು ಅವರಿಗೆ ಮೊದಲ ಭೇಟಿಯಲ್ಲೇ ಹೇಳ್ತಾರೆ, ನೀವು ಅಂದ್ರೆ ಇವರು ತುಂಬಾ ಚೆನ್ನಾಗಿ ಆಂಗ್ಲವನ್ನ ತಿಳಿದಿರ್ತಾರೆ. ಆದ ಕಾರಣ ಅವ್ರು ಹೇಳ್ತಾರೆ, ನೀವು ಯಾಕೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಭಗವದ್ಗೀತೆ ಭಾಗವತವನ್ನ ಅವರಿಗೆ ಪರಿಚಯಿಸಬಾರ್ದು ಅಂತ ಹೇಳ್ತಾರೆ. ಆಗ ಆ ಸಂದರ್ಭ ಯಾವ ರೀತಿ ಇತ್ತು ಅಂತಂದ್ರೆ, ಭಾರತದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಆಗ ಪ್ರಭುಪಾದರು ಹೇಳ್ತಾರೆ ಅವರ ಗುರುಗಳಿಗೆ, ಈಗ ನಮಗೆ ಸ್ವಾತಂತ್ರ್ಯ
ಹೋರಾಟದಲ್ಲಿ ಪಾಲ್ಗೊಳ್ಳುವಂಥದ್ದು ಅತಿ ಮುಖ್ಯ ಅಲ್ವಾ ಅಂತ ಹೇಳಿದಾಗ ಅವರು ಗುರುಗಳು ಅವರಿಗೆ ಮುಂದಾಲೋಚನೆ ಅನ್ನುವಂಥದ್ದು ಇರುತ್ತೆ. ಅದ ಕಾರಣ ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗುತ್ತೆ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಆದ್ರೆ ಅದಕ್ಕಿಂತಲೂ ಹೆಚ್ಚು ಒಂದು ಈಗ ಇರುವಂತಹ ಒಂದು ಆ ಏನು ಸಮಸ್ಯೆ ಅಂತಂದ್ರೆ, ನಮ್ಮ ಭಾರತದಲ್ಲಿ ಇರುವಂತಹ ಜನ ಆ ಒಂದು ಪಾಶ್ಚಾತ್ಯ ದೇಶದ ಜನರನ್ನ ಅನುಕರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅದನ್ನೇ ಇವರು ಕೂಡ ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲಿ ಏನಂತಾರೆ ಆ ಬೇರು ಎಲ್ಲಿದೆ, ಆ ಬೇರನ್ನ ಸರಿಪಡಿಸಿದ್ರೆ ಉಳಿದದ್ದೆಲ್ಲ ಸರಿ ಹೋಗುತ್ತೆ ಅನ್ನೋ ಹಾಗೆ, ಅಲ್ಲಿ ನಾವು ಪಾಶ್ಚಾತ್ಯ ದೇಶದಲ್ಲಿ ಇರುವಂತಹ ಜನರನ್ನ ಪರಿವರ್ತನೆ ಮಾಡಿದ್ರೆ ಅವರನ್ನ ಅನುಕರಣೆ ಮಾಡ್ತಿರುವಂತಹ ಇಲ್ಲಿರುವಂತಹ ಭಾರತೀಯರು ಕೂಡ ಸರಿ ಹೋಗ್ತಾರೆ ಅನ್ನೋ ರೀತಿ ಅವರು ಹೇಳ್ತಾರೆ. ಮೊದಲು ನೀನು ಹೋಗಿ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ಒಂದು ಭಗವದ್ಗೀತೆ, ಭಾಗವತಗಳ ಮತ್ತೆ ಈ ಒಂದು ಧರ್ಮ ಗ್ರಂಥಗಳ ಒಂದು ಜ್ಞಾನವನ್ನ ಅವರಿಗೆ ಸಾರಬೇಕು ಅಂತ ಹೇಳ್ತಾರೆ. ಅದನ್ನ ಆ ಗಂಭೀರವಾಗಿ ತಗೊಳ್ತಾರೆ ಪ್ರಭುಪಾದರು. ನಂತರ ಅವರು ಸನ್ಯಾಸ ದೀಕ್ಷೆಯನ್ನು ತಗೊಳ್ತಾರೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು 69ನೇ ವಯಸ್ಸಿನಲ್ಲಿ, ಅಂದ್ರೆ ಅವರ ಗುರುಗಳು ಇನ್ನೂ ಹೇಳಿರ್ತಾರೆ, ಅಂದ್ರೆ ಏನಂತ ಹೇಳಿರ್ತಾರೆ ಅಂದ್ರೆ, ಈ ಒಂದು ಗ್ರಂಥಗಳನ್ನ ಆಂಗ್ಲ ಭಾಷೆಗೆ ಕೂಡ ಅದನ್ನ ಟ್ರಾನ್ಸ್ಲೇಷನ್ ಮಾಡಬೇಕು. ಆ ರೀತಿ ಟ್ರಾನ್ಸ್ಲೇಷನ್ ಮಾಡಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿರ್ತಾರೆ. ಹೀಗೆ ಅವರು ಎಲ್ಲ ಒಂದು ಪುಸ್ತಕಗಳನ್ನ ಬರೆಯುವಂಥದ್ದು, ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್ ಅಂತ ಮೊದಲ ಪುಸ್ತಕ ಅವ್ರು ಬರೀತಾರೆ. ಅಂದ್ರೆ ಮರಳಿ ದೇವೋತ್ತಮನ ಎಡೆಗೆ ಅಂತ ಆ ಒಂದು ಪುಸ್ತಕವನ್ನ ಅವರು ಪ್ರಿಂಟ್ ಮಾಡುವಂಥದ್ದು, ಮತ್ತೆ ಎಲ್ಲರಿಗೂ ಕೂಡ ಅದನ್ನ ವಿತರಣೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಅವರು ಬೃಂದಾವನದಲ್ಲಿದ್ದಾಗ ಅವರು ಭಾಗವತದ ಮೊದಲನೇ ಒಂದು ಸ್ಕಂದ ಇರುತ್ತೆ, ಅದಕ್ಕೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಮತ್ತೆ ಈ ಭಗವದ್ಗೀತೆ, ಭಾಗವತ ಈ ಪುಸ್ತಕಗಳಿಗೆ ಅವರು ಆ ಒಂದು ಭಾವಾರ್ಥ, ಅಂದ್ರೆ ಅದಕ್ಕೆ ಒಂದು ವ್ಯಾಖ್ಯಾನಗಳನ್ನ ಬರೀತಾರೆ. ಮತ್ತೆ ಇವುಗಳನ್ನ ಅವರು ತಗೊಂಡು ಅವ್ರು ಏನ್ ಮಾಡ್ತಾರೆ, ಪಾಶ್ಚಾತ್ಯ ದೇಶಕ್ಕೆ 69ನೇ ವಯಸ್ಸಿನಲ್ಲಿ ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಹೇಳ್ತಾರೆ, ಬೇಡ, ಈ ಇಳಿ ವಯಸ್ಸಿನಲ್ಲಿ ನಿಮ್ಗೆ ಯಾಕೆ ಇಷ್ಟೆಲ್ಲ ಶ್ರಮ, ಅಷ್ಟೆಲ್ಲ ಕಷ್ಟಪಟ್ಟು, ಅಂದ್ರೆ 69 ಅಂದ್ರೆ ಎಲ್ಲರೂ ರಿಟೈರ್ಡ್ ಆಗುವಂತ ಏಜ್, ಅಂದ್ರೆ ಆಗ ಅವರು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಮನೆಯಲ್ಲಿ ಆರಾಮಾಗಿರ್ಬೇಕು ಅನ್ಕೋತಾರೆ. ಅಂತಹ ವಯಸ್ಸಿನಲ್ಲಿ ನಿಮ್ಗೆ ಯಾಕೆ ಈ ರೀತಿ? ಪಾಶ್ಚಾತ್ಯ ದೇಶದಲ್ಲಿ ಅವ್ರಿಗೆ ಯಾರು ತಿಳಿದವರು ಕೂಡ ಇರೋದಿಲ್ಲ. ಮತ್ತೆ ಇಲ್ಲಿಂದ ಅವರು ಹೋಗುವಾಗ ಅವ್ರಿಗೆ ಅಷ್ಟೊಂದು ಹಣ ಕೂಡ ಅವರಲ್ಲಿ ಇರೋದಿಲ್ಲ, ಬರೀ 40 ರೂಪಾಯಿ ಹಣವನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಅವರು ಹೋಗಿ ಅಲ್ಲಿಗೆ ಹೋಗ್ಬೇಕಂದ್ರೆ ವೀಸಾ, ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕು, ಅದನ್ನೆಲ್ಲ ಮಾಡಿಸ್ಕೋತಾರೆ. ಆದ್ರೆ ಹೋಗ್ಬೇಕಂದ್ರೆ ಅವರಲ್ಲಿ ಕೈಯಲ್ಲಿ ದುಡ್ಡಿಲ್ಲ. ಅದಕ್ಕೆ ಅವರು ಹೋಗಿ ಒಂದು ಸುಮತಿ ಮುರಾಜಿ ಅಂತ ಒಬ್ರು ಈ ಏನಂತಾರೆ ಕಾರ್ಗೋ ಶಿಪ್ ನಡೆಸುವಂತವ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ಸಹಾಯ ಕೇಳ್ತಾರೆ. ಅವರಿಗೆ ಸಹಾಯ ಮಾಡ್ತಾರೆ. ಅವರು ಕೂಡ ಸಹಾಯ ಮಾಡೋಕೆ ಮೊದಲು ಹೇಳ್ತಾರೆ, ಬೇಡ, ಇಷ್ಟು ಇಡೀ ವಯಸ್ಸಿನಲ್ಲಿ ನಿಮ್ಗಿದು ಒಳ್ಳೇದಲ್ಲ ಅಂತ. ಅಂದ್ರೆ ಈ ಪ್ರಯಾಣ ಮಾಡುವಂತ ಹಡಗಲ್ಲ ಅದು. ಕಾರ್ಗೋ ಶಿಪ್ ಅಂತಂದ್ರೆ ಅದು ಸರಕು ಸಾಗಾಣಿಕೆ ಮಾಡುವಂತಹ ಒಂದು ಹಡಗು, ಅದರಲ್ಲಿ ಅವರು ಪ್ರಯಾಣ ಮಾಡ್ತಿರ್ತಾರೆ. ಅದೊಂದು 30 ದಿನಗಳಕ್ಕಿಂತ ಹೆಚ್ಚು ಸಮಯ ಹಿಡಿಯುತ್ತೆ. ಆಗ ಅವರಿಗೆ 2 ಬಾರಿ ಹೃದಯಾಘಾತ ಕೂಡ ಆಗುತ್ತೆ ಅಂತಾರೆ. ಅಂದ್ರೆ ಈ ಹಡಗಿನಲ್ಲಿ ಹೋಗಬೇಕಾದ್ರೆ ಅದು ಅಲೆಗಳು ಅವೆಲ್ಲವನ್ನು ನೋಡಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಸೀ ಸಿಕ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಆ ಅದು ಅವರಿಗೆ ಹೊಂದಿಕೊಳ್ಳೋಕಾಗೋದಿಲ್ಲ ದೈಹಿಕವಾಗಿ. ಆ ರೀತಿ ಅವ್ರಿಗೆ ತುಂಬಾ ಕಷ್ಟಗಳಾಗುತ್ತೆ. ಆದ್ರೂ ಅಲ್ಲಿಗೆ ಹೋಗ್ತಾರೆ. ಹೋದ್ಮೇಲೆ ತುಂಬಾ ಕಷ್ಟಪಡ್ತಾರೆ. ಅಲ್ಲಿ ಹೋಗಿ 1 ವರ್ಷದವರೆಗೆ, ಅಂದ್ರೆ ಅಲ್ಲಿ ಯಾರು ತಿಳಿದವರು ಇರುತ್ತಿಲ್ಲ, ಇಲ್ಲಿ ಉಳ್ಕೋಬೇಕು ಅಂತ ಗೊತ್ತಿಲ್ಲ, ಮತ್ತೆ ಮುಂದೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಅವರಿಗೆ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಏನು ಅಂದ್ರೆ, ಅವರ ಗುರುಗಳು ಏನು ಹೇಳಿದ್ದಾರೆ ಅವರ ಆದೇಶವನ್ನ ನಾನು ನನ್ನ ಕಡೆಯ ಉಸಿರಿರುವವರೆಗೂ ಕೂಡ ಅದನ್ನ ಪಾಲನೆ ಮಾಡಬೇಕು ಅಂತ. ಹಾಗೆ ಅವರು ಅಲ್ಲಿ ಹೋಗಿ ಏನಂತಾರೆ ಉದ್ಯಾನವನಗಳಲ್ಲಿ ಕೂತು ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಇರ್ತಾರೆ. ಅದೆಂತಹ ಒಂದು ಸಮಯ ಅಂತಂದ್ರೆ, ಅಲ್ಲಿ ವಿಯಟ್ನಾಂ ವಾರ್ ನಡೀತಿರುವಂತಹ ಸಮಯ. ಆ ಸಂದರ್ಭದಲ್ಲಿ ಒಂದು ಅಮೆರಿಕನ್ ಗವರ್ಮೆಂಟ್ ಅದೇನಂತ ಹೇಳುತ್ತೆ ಅಂದ್ರೆ, ಪ್ರತಿ ಮನೆಯಿಂದ ಪ್ರತಿಯೊಬ್ಬರು ಯಾರಾದ್ರೂ ಒಬ್ಬರು ಯುದ್ಧಕ್ಕೆ ಪಾಲ್ಗೊಳ್ಬೇಕು ಅಂತ ಒಂದು ಏನಂತ ಹೇಳ್ತಾರೆ ಕಟ್ಟಳೆಯನ್ನ ಹೊರಡಿಸಿರ್ತಾರೆ. ಮತ್ತೆ ಅಲ್ಲಿನ ಜನ ಅದಕ್ಕೆ ತಿರುಗು ಬಿದ್ದಿರ್ತಾರೆ. ಅಂದ್ರೆ ಯಾರು ಕೂಡ ಯುದ್ಧಕ್ಕೆ ಸಿದ್ಧ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ಮನೆಗಳನ್ನ ಬಿಟ್ಟು ಬೀದಿಗೆ ಬಂದಿರ್ತಾರೆ. ಮತ್ತೆ ಅವರನ್ನ ಇಪ್ಪಿಗಳು ಅಂತ ಕರೀತಾ ಇರ್ತಾರೆ. ಅವರು ಏನು ಶುಚಿತ್ವ ಅನ್ನೋದಿಲ್ಲ, ಮತ್ತೆ ಕಡೆಯಲ್ಲಿ ಹೇಗಂದ್ರೆ ಹಾಗೆ ಜೀವನ ಮಾಡ್ತಾ ಇರ್ತಾರೆ. ಅಂತವರು ಅವರ ಸುತ್ತ ಇದ್ದಾರೆ. ಅಲ್ಲಿ ಹೋಗಿ ಇವರು ಒಂದು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಿರ್ಬೇಕಾದ್ರೆ ಅಂತಹ ಒಂದು, ಅಂದ್ರೆ ನಾವು ಈಗಲೂ ನೋಡ್ತೀವಿ ಪಾಶ್ಚಾತ್ಯ ದೇಶಗಳಲ್ಲಿ ಅಂತಂದ್ರೆ, ಅಲ್ಲಿ ಆ ಜನ ಯಾವ ರೀತಿ ಇರ್ತಾರೆ ಅಂತ. ಅಂದ್ರೆ ಅವರಲ್ಲಿ ಯಾವುದೇ ಒಂದು ಏನಂತಾರೆ ಜೀವನ ನಡೆಸುವ ಒಂದು ಕ್ರಮ ಅನ್ನುವಂಥದ್ದು ಇಲ್ಲ. ಅಂದ್ರೆ ಶುಚಿತ್ವ ಅನ್ನೋದು ಈ ಇಪ್ಪಿಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ತೀವಿ.
ಶುಚಿತ್ವ ಅನ್ನೋದಿರೋದಿಲ್ಲ, ಮದ್ಯಪಾನ ಮಾಡ್ತಾರೆ, ಮತ್ತೆ ಒಂದು ಮಾದಕ ದ್ರವ್ಯಗಳನ್ನ ತಗೊಳ್ತಾ ಇರ್ತಾರೆ, ಮತ್ತೆ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅಂತವರ ಮಧ್ಯೆ ಅವರು ಹೋಗಿ ಅವರಲ್ಲಿ ಈ ಒಂದು ಭಕ್ತಿಯನ್ನ ಮೂಡಿಸ್ತಾರೆ. ನಂತರ ಅವರು ತುಂಬಾ ಕಷ್ಟಪಟ್ಟು 1 ವರ್ಷ ಆದ ನಂತರ ಅವರ ಒಂದು ಯಾರು ಪ್ರಾರಂಭಿಕ ಭಕ್ತರು ಇರ್ತಾರೆ, ಅವರೆಲ್ಲರ ಸಹಾಯದಿಂದ ಈ ಒಂದು ಸಂಸ್ಥೆಯನ್ನ ಪ್ರಾರಂಭಿಸ್ತಾರೆ. ಸಂಸ್ಥೆಯನ್ನ ಪ್ರಾರಂಭಿಸಿದಾದ್ಮೇಲೆ ಅವರು ಪ್ರಪಂಚಾದ್ಯಂತ 40 ರೂಪಾಯಿ ಹಿಡಿದು ಹೋದಂತಹ ಪ್ರಭುಪಾದರು ಪ್ರಪಂಚಾದ್ಯಂತ 14 ಬಾರಿ 12 ವರ್ಷದಲ್ಲಿ 14 ಬಾರಿ ಪರ್ಯಟನೆ ಬರ್ತಾರೆ. ಮತ್ತೆ 108 ದೇವಸ್ಥಾನಗಳನ್ನ ಅವರು ಇಸ್ಕಾನ್ ದೇವಸ್ಥಾನಗಳನ್ನ ಅವರು ಪ್ರಾರಂಭಿಸ್ತಾರೆ. ಹೀಗೆ ಅವರು ಈ ಇಸ್ಕಾನ್ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ. ಅವರ ಒಂದು ಬೋಧನೆಗಳ ಮೇರೆಗೆ ನಾವಿವಾಗ ಈ ಒಂದು ಭಗವದ್ಗೀತೆನ ತಿಳ್ಕೊಳ್ಳಿಕ್ಕಿದ್ದೀವಿ. ಮೊದಲ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ನಿಮ್ಮೆಲ್ಲರಿಗೂ ಮಹಾಭಾರತ ಗೊತ್ತಿದೆ ಅನ್ಕೋತೀನಿ. ಹರೇ ಕೃಷ್ಣ, ಹೇಳ್ತೀರಾ ಮಹಾಭಾರತ ಯಾವ ಸಂದರ್ಭದಲ್ಲಿ ಈ ಭಗವದ್ಗೀತೆಯನ್ನ ಹೇಳ್ತಾ ಇರುವಂತದ್ದು ಕೃಷ್ಣ ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕುರುಕ್ಷೇತ್ರ ರಣರಂಗದಲ್ಲಿ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭಗವಂತ ಬೋಧನೆ ಮಾಡ್ತಾ ಇದ್ದಾನೆ. ಓಕೆ, ಕುರುಕ್ಷೇತ್ರ ರಣರಂಗದಲ್ಲಿ ಭಗವಂತ ಅರ್ಜುನನ್ಗೆ ತಿಳಿಸ್ತಿರುವಂತದ್ದು. ಇಲ್ಲಿ ಏನಂತ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಇಲ್ಲಿ ಅರ್ಜುನ ಮೊದಲಿಗೆ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಪ್ರಾರಂಭ ಆಗೋದಕ್ಕೆ ಕಾರಣ ಯಾರಾದ್ರೂ ಹೇಳ್ತೀರಾ? ಯಾಕೆ ಯುದ್ಧ ಪ್ರಾರಂಭ ಆಯ್ತು ಅಂತ? ಹರೇ ಕೃಷ್ಣ. ಕುರುಕ್ಷೇತ್ರ ಯುದ್ಧ ಯಾಕೆ ಆಯ್ತು ಅಂತ? ದ್ರೌಪದಿ ವಸ್ತ್ರಾಭರಣ ಪಾಂಡವರು ಪಾಂಡವರಿಗೆ ಕೊಡ್ಬೇಕಾಗಿದ್ದ ಇದನ್ನ ಕೊಡ್ಲಿಲ್ಲ, ಭಾಗ ಕೊಟ್ಟೇ ಇರಲ್ಲ. ಹೌದು. ಮಣ್ಣಿಗಾಗಿ ಆಗಿದ್ದು ಮಾತ್ರ. ಅಲ್ಲಿ ಅನೇಕ ಕಾರಣಗಳಿದ್ವು. ಅಂದ್ರೆ ಇಲ್ಲಿ ಪಾಂಡವರು ಅವರ ಒಂದು ಏನ್ ಮಾಡ್ತಾರೆ ಅಂದ್ರೆ, ಪಾಂಡವರು ಮತ್ತೆ ಕೌರವರು ದಾಯಾದಿಗಳು ಇರ್ತಾರೆ. ಪಾಂಡವರಲ್ಲಿ ಅಂದ್ರೆ ಪಾಂಡು ಮಹಾರಾಜ ಬಂದು ಪಾಂಡು ಮಹಾರಾಜ ಬಂದು ಹಸ್ತಿನಾಪುರಕ್ಕೆ ಅವನು ರಾಜನಾಗಿರ್ತಾನೆ. ಅವನಿಗೆ ಒಂದು ಶಾಪ ಬರುತ್ತೆ. ಆ ಶಾಪದ ಕಾರಣ ಅವನು ಕಾರ್ಯಕಾರಿ ರಾಜನನ್ನಾಗಿ ಧೃತರಾಷ್ಟ್ರನನ್ನ ಕೂರಿಸಿ ಅವನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಿನಲ್ಲಿ ಅವನಿಗೆ 5 ಜನ ಪಾಂಡವರು ಹುಟ್ಟುತ್ತಾರೆ. ನಂತರ ಅವನು ಅಲ್ಲಿ ಮರಣವನ್ನ ಅಪ್ಪುತ್ತಾನೆ. ನಂತರ ಏನಾಗುತ್ತೆ, ಅವನಿಗೆ 2 ಹೆಂಡತಿಯರು, ಕುಂತಿ ಮತ್ತೆ ಮಾದ್ರಿ ಸತಿ ಸಹ ಗಮನ ಮಾಡ್ತಾರೆ. ಕುಂತಿ ಮಕ್ಕಳನ್ನ ಕರ್ಕೊಂಡು ವಾಪಸ್ಸು ಹಸ್ತಿನಾಪುರಕ್ಕೆ ಬರ್ತಾರೆ. ಆಗ ಇಲ್ಲಿ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರ ಅವರ ದೊಡ್ಡಪ್ಪ, ಅವನಿಗೆ ಇಷ್ಟ ಇಲ್ಲ. ಅಂದ್ರೆ ಅವನು ಹುಟ್ಟು ಕುರುಡನಾಗಿದ್ದಾನೆ. ಅವನಿಗೆ ರಾಜ್ಯಭಾರವನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಮಕ್ಕಳು ಇವರೆಲ್ಲರೂ ಆದ್ರೂ ಕೂಡ ಅವನಿಗೂ 100 ಜನ ಮಕ್ಕಳಿರ್ತಾರೆ. ಆದ್ರೆ ಪಾಂಡುವಿನ ಮಗ ಧೃತರಾಷ್ಟ್ರ ಎಲ್ಲರಿಗಿಂತ ದೊಡ್ಡವನಾಗಿರ್ತಾನೆ. ಈಗ ಮುಂದೆ ಅವನು ಧೃತರಾಷ್ಟ್ರನಿಗೆ ಬಿಟ್ಕೊಡ್ಬೇಕಾಗಿ ಬರ್ಬೋದು. ಅದಕ್ಕಾಗಿ ಅವನಿಗೆ ಇವರ ಮೇಲೆ ಮತ್ಸರ, ಅಸೂಯೆ ಅನ್ನೋದು ಇರುತ್ತೆ. ಅವನ ಮಕ್ಕಳಿಗೂ ಕೂಡ ಅದೇ ಭಾವ ಇರುತ್ತೆ. ಕೊನೆಗೆ ಅದು ಎಷ್ಟರ ಮಟ್ಟಿಗೆ ಒಂದು ದ್ವೇಷ ಅನ್ನುವಂಥದ್ದು ಬೆಳೆಯುತ್ತೆ ಅಂದ್ರೆ, ಅವರು ಹೆಜ್ಜೆ ಹೆಜ್ಜೆಗೂ ಇವರಿಗೆ ತೊಂದರೆಯನ್ನ ಕೊಡ್ತಾರೆ. ಇವರನ್ನ ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ನೋಡ್ತಾರೆ. ಮತ್ತೆ ಇವರನ್ನ ಹೇಗಾದ್ರೂ ಮಾಡಿ ಓಡಿಸ್ಬೇಕು, ಏನಾದ್ರೂ ಸಾಯಿಸ್ಬೇಕು, ಏನಾದ್ರೂ ಆಗ್ಲಿ ಇವರಿಗೆ ಆ ಒಂದು ಹಸ್ತಿನಾಪುರವನ್ನ ಬಿಟ್ಕೊಡ್ಲಿಕ್ಕೆ ಅವರು ಸಿದ್ಧ ಇಲ್ಲ ಅನ್ನೋದನ್ನ ಅವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ತೋರಿಸ್ತಾ ಇರ್ತಾರೆ. ನಂತರ ಏನಾಗುತ್ತೆ, ಕೊನೆಗೆ ಎಲ್ಲರೂ ಅವರನ್ನ ಮನವೊಲಿಸ್ತಾರೆ. ಕೊನೆಗೆ ಅವರು ಸರಿ ಆಯ್ತು ಅಂತ ಹೇಳಿ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಒಂದು ಕಾಡನ್ನ ಕೊಡ್ತಾನೆ, ಕಾಂಡವವನ ಅಂತ. ಆ ಕಾಡು ಅದು ರಾಕ್ಷಸರು ಎಲ್ಲರೂ ಇರುವಂತಹ ಒಂದು ಪ್ರದೇಶ, ಅದನ್ನ ಕೊಡ್ತಾನೆ. ಆದ್ರೆ ಅಲ್ಲಿ ಕೃಷ್ಣನ ಸಹಾಯದಿಂದ ಅವರು ಅದನ್ನ ಇಂದ್ರಪ್ರಸ್ಥವನ್ನಾಗಿಸ್ತಾರೆ. ಅಂದ್ರೆ ಇಂದ್ರನ ಸ್ವರ್ಗದಷ್ಟು ಸುಂದರವಾದ ಒಂದು ಅರಮನೆಯನ್ನ ಮಾಡ್ಕೊತಾರೆ. ನಂತರ ಕೂಡ ಇವರಿಗೆ ಸಮಾಧಾನ ಇಲ್ಲ ದುರ್ಯೋಧನನಿಗೆ. ಅವನೇನ್ ಮಾಡ್ತಾನೆ, ಅವರನ್ನ ಅಲ್ಲಿನೂ ಕೂಡ ಅವರು ಸುಖವಾಗಿರುವಂತದ್ದನ್ನ ಅವನ ಸಹಿಸೋದಿಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ, ಅವರನ್ನ ಜೂಜಿಗೆ ಕರೀತಾನೆ. ರಾಜನಾದವನು ಯುದ್ಧಕ್ಕೆ ಅಥವಾ ಜೂಜಿಗೆ ಕರೆದ್ರೆ ಅವನು ನಿರಾಕರಣೆ ಮಾಡೋ ಹಾಗಿಲ್ಲ. ಆದ ಕಾರಣ ಇವನು ಬರ್ತಾನೆ. ಧರ್ಮರಾಯ ಒಂದು ಜೂಜನ್ನ ಹಾಡ್ತಾರೆ. ಮತ್ತೆ ಶಕುನಿ ಅವನು ಮೋಸದಿಂದ ಇವರನ್ನ ಸೋಲಿಸಿ ಅವರ ಎಲ್ಲ ಒಂದು ಸಂಪತ್ತನ್ನ ಅಪಹರಿಸ್ತಾನೆ. ಮತ್ತೆ ದ್ರೌಪದಿಯನ್ನು ಕೂಡ ಅವಮಾನಿಸ್ತಾನೆ. ಕೊನೆಗೆ ಏನಾಗುತ್ತೆ, ಅವರು ಯುದ್ಧ ಅನ್ನುವಂಥದ್ದು ಅನಿವಾರ್ಯ ಆಗುತ್ತೆ. ಆದ್ರೆ ಅಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳ್ತಾರೆ. ಆದ್ರೆ ಇವರು ಎಲ್ಲವನ್ನ ಮುಗಿಸಿ ವಾಪಸ್ ಬಂದಾಗ ಅವರು ಮತ್ತೆ ಮರಳಿ ಅವರ ಒಂದು ರಾಜ್ಯವನ್ನ ಹಿಂದಿರುಗಿಸ್ಬೇಕಾಗಿತ್ತು. ಅವ್ರು ಅದನ್ನ
ಹಿಂದಿರುಗಿಸೋದಕ್ಕೆ ನಿರಾಕರಣೆ ಮಾಡ್ತಾರೆ. ಆದ ಕಾರಣ ಈ ಯುದ್ಧ ಅನ್ನುವಂಥದ್ದು ಅನಿವಾರ್ಯ ಆಗುತ್ತೆ. ನಂತರ ಆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಅರ್ಜುನ ಏನ್ ಮಾಡ್ತಾನೆ, ಇಲ್ಲಿ ಇನ್ನೊಂದು ನಡೆಯುತ್ತೆ. ಕೃಷ್ಣ ಅವನು ಹೇಳ್ತಾನೆ, ಈ ಯುದ್ಧದಲ್ಲಿ ಅವನ ಒಂದು ಸೇನೆ, ನಾರಾಯಣಿ ಸೇನೆ ಇರುತ್ತೆ, ಮತ್ತೆ ಸ್ವಯಂ ಕೃಷ್ಣ ಇದ್ದಾನೆ. ಅವನು ಹೇಳ್ತಾನೆ, ಒಂದು ನಾನು ಯುದ್ಧದಲ್ಲಿ ಅಂದ್ರೆ ಇಬ್ಬರಿಗೂ ಕೂಡ ಸಮಾನವಾಗಿ ನಾನು ಅವಕಾಶ ಕೊಡ್ಬೇಕು ಅಂತ ಹೇಳಿ ಹೇಳ್ತಾನೆ. ದುರ್ಯೋಧನ ಕೂಡ ಸಹಾಯ ಬೇಡಿ ಹೋಗ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನು ನಿಶಸ್ತ್ರಧಾರಿಯಾಗಿ ಬರ್ತೀನಿ, ಇಲ್ಲ ಅಂತಂದ್ರೆ ನನ್ನ ಸೈನ್ಯ ಸಿಗುತ್ತೆ, ಎರಡರಲ್ಲಿ ಯಾವ್ದು ಬೇಕು ಅಂದ್ರೆ ನೀವು ಆರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯ, ನಾರಾಯಣಿ ಸೈನ್ಯ, ಅಥವಾ ಕೃಷ್ಣ ಶಸ್ತ್ರ ಇಲ್ಲದೆ ಬರುವಂತದ್ದು. ಆಗ ಅರ್ಜುನನಿಗೆ ಮೊದಲ ಅವಕಾಶ ಕೊಡ್ತಾನೆ. ಅರ್ಜುನ ಕೂಡಲೇ ಕೃಷ್ಣನನ್ನ ಆರಿಸ್ಕೋತಾನೆ. ದುರ್ಯೋಧನ ಅನ್ಕೋತಾನೆ, ಇವನೆಂತ ಮೂರ್ಖ, ಯುದ್ಧ ಮಾಡಲಿಕ್ಕೆ ಸೈನ್ಯ ಬೇಕು, ನಿಶಸ್ತ್ರಧಾರಿಯಾದ ಕೃಷ್ಣನನ್ನ ಇಟ್ಕೊಂಡು ಇವನು ಏನ್ ಮಾಡ್ತಾನೆ ಅಂತ. ಆದ್ರೆ ವಾಸ್ತವದಲ್ಲಿ ಅವನು ದುರ್ಯೋಧನ ಯಾರನ್ನ ನಿರ್ಲಕ್ಷಿಸಿದ್ನೋ ಅವನೇ ಒಂದು ಈ ಯುದ್ಧಕ್ಕೆ ಮೂಲ ಕಾರಣ ಆಗಿರ್ತಾನೆ. ಅಂದ್ರೆ ಆ ಒಂದು ಯುದ್ಧ ಏನ್ ನಡೀತಿದೆ ಅದರ ಹಿಂದೆ ಆ ಯುದ್ಧವನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋರನ್ನ ಅವನು ಮರ್ತು ಬಿಡ್ತಾನೆ. ಇಲ್ಲಿ ಕೃಷ್ಣ ಆಮೇಲೆ ಅರ್ಜುನನ ಸಾರಥಿಯಾಗಿ ಬರ್ತಾನೆ. ನಂತರ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಯುದ್ಧ ಪ್ರಾರಂಭ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಇನ್ನು ಪ್ರಾರಂಭ ಆಗೋದಕ್ಕೆ ಮೊದಲು ಶಂಖನಾದ ಮಾಡ್ತಾರೆ. ನಂತರ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ರಥವನ್ನ ಎರಡು ಸೇನೆಗಳ ಮಧ್ಯೆ ನಿಲ್ಲಿಸುವಂತ. ಆ ರೀತಿ ಸೇನೆಗಳ ಮಧ್ಯೆ ನಿಂತಾಗ ಅರ್ಜುನ ಎಲ್ಲರನ್ನು ನೋಡ್ತಾನೆ. ಕೃಷ್ಣ ಕೂಡ ಎಷ್ಟು ಏನ್ ಮಾಡ್ತಾನೆ ಅಂದ್ರೆ, ನೇರವಾಗಿ ಕರ್ಕೊಂಡೋಗಿ ದುರ್ಯೋಧನನ ಮುಂದೆ ಅಥವಾ ದುಶಾಸನ ಶಕುನಿಯ ಮುಂದೆ ನಿಲ್ಸೋದಿಲ್ಲ. ಅವನೇನ್ ಮಾಡ್ತಾನೆ, ಒಂದು ರಥವನ್ನ ತಗೊಂಡೋಗಿ ಭೀಷ್ಮಾಚಾರ್ಯರು ಮತ್ತೆ ದ್ರೋಣಾಚಾರ್ಯರು ಇರುವಂತಹ ಜಾಗದಲ್ಲಿ ನಿಲ್ಲಿಸ್ತಾನೆ. ಕೂಡಲೇ ಅರ್ಜುನನಿಗೆ ದುಃಖ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅವನಿಗೆ ಇಡೀ ಜೀವ ಪರ್ಯಂತ ಏನೆಲ್ಲಾ ಸಹಾಯಗಳನ್ನ ಮಾಡಿದ್ರು, ಅವರ ತಂದೆ ಇರ್ಲಿಲ್ಲ, ಆದ್ರೆ ಅವರ ತಾತ ಭೀಷ್ಮಾಚಾರ್ಯರು ಅವರನ್ನ ಯಾವ ರೀತಿ ಪೋಷಣೆ ಮಾಡಿದ್ರು, ಎಷ್ಟು ಅವ್ರನ್ನ ಸಾಕಿ ಸಲಹೆ ಇದ್ರು, ಅದೆಲ್ಲ ನೆನಪಾಗುತ್ತೆ. ಅದೇ ರೀತಿ ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾಗಿರ್ತಾನೆ ಅರ್ಜುನ. ಅಂತಹ ಒಂದು ಗುರುವಿನ ಮೇಲೆ ಯುದ್ಧ ಮಾಡ್ಬೇಕಾ, ಅವರನ್ನ ಕೊಲ್ಲಬೇಕಾ? ಯುದ್ಧ ಅಂದ್ರೆ ಒಬ್ಬರಿಗೊಬ್ರು ಬಡಿದಾಡುವಂಥದ್ದು ಅಷ್ಟೇ ಅಲ್ಲ, ಒಬ್ಬರನ್ನೊಬ್ರು ಕೊಲ್ಲುವಂಥದ್ದು ಕೂಡ ನಡೆಯುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ಒಮ್ಮೆ ತಲೆ ಎತ್ತಿ ನೋಡ್ತಾನೆ, 18 ಅಕ್ಷೋಹಿಣಿ ಸೈನ್ಯ ಅಲ್ಲಿ ಬಂದು ಸೇರಿದೆ. ಅಷ್ಟೆಲ್ಲ ಜನರ ಯಾಕೆ ಸಾಯ್ತಾರೆ? ಪಾಂಡವರಿಗೆ ಇಲ್ಲಿ ಅನ್ಯಾಯ ಆಗಿರುವಂಥದ್ದು. ಈ 5 ಜನರ ಅನ್ಯಾಯಕ್ಕೋಸ್ಕರ ಇಷ್ಟು ಕೋಟ್ಯಾಂತರ ಜನ ಸಾಯ್ಬೇಕಾ ಅಂತೆಲ್ಲ ಯೋಚನೆ ಮಾಡ್ತಾ ಈ ಒಂದು ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಅರ್ಜುನ ಅವನ ದುಃಖದಲ್ಲಿ ಮುಳುಗಿ ಬಿಡ್ತಾನೆ. ನಂತರ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಮೊದಲನೇ ಶ್ಲೋಕ ಧೃತರಾಷ್ಟ್ರನಿಂದ ಪ್ರಾರಂಭ ಆಗುತ್ತೆ. ಕಿಮ್ ಅಕುರ್ವತ ಅಂತ ಹೇಳ್ತಾನೆ. ಇದರಲ್ಲಿ ಬರುವಂತಹ ಪ್ರಮುಖ ಪದಗಳನ್ನು ಕೊಟ್ಟಿದ್ದಾರೆ. ದುರ್ಯೋಧನನ ಭಯ, ಅವನು 2ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ಅವನು ಏನ್ ಹೇಳ್ತಾನೆ, ಮಹತೀಂ ಚಾಮು ವ್ಯೂಢಾಂ, ಶಂಖಗಳನ್ನು ಊದಿದರು, ಹೃದಯಾನಿ ವ್ಯಾದರಾಯತ್, ಅಂದ್ರೆ ಅವರು ಶಂಖಗಳನ್ನ ಊದಿದಾಗ ಹೇಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೌರವರ ಪಕ್ಷದವರು ಶಂಖನಾದ ಮಾಡ್ತಾರೆ, ಮತ್ತೆ ಪಾಂಡವರ ಕಡೆಯಿಂದಲೂ ಕೂಡ ಶಂಖನಾದ ಆಗುತ್ತೆ. ಅಂದ್ರೆ ಯುದ್ಧ ಪ್ರಾರಂಭ ಆಗುತ್ತೆ ಅಂದ್ರೆ ಅಷ್ಟೊಂದು ಅಕ್ಷೋಹಿಣಿ ಸೈನ್ಯ ನಿಂತಿದೆ, ಎಲ್ಲರಿಗೂ ಕೂಡ ಯುದ್ಧ ಪ್ರಾರಂಭ ಆಗಿದೆ ಅನ್ನೋಂಥದ್ದು ಗೊತ್ತಾಗಬೇಕು ಅಂದ್ರೆ ಈ ರೀತಿ ಶಂಖನಾದ, ಜಯಬೇರಿ ಮತ್ತೆ ಈ ಒಂದು ವಾದ್ಯಗಳನ್ನ ಮೊಳಗಿಸ್ತಾರೆ. ಆ ಸಂದರ್ಭದಲ್ಲಿ ಕೌರವರು ಊದಿದ ಶಂಖದಿಂದ ಪಾಂಡವರಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಪಾಂಡವರು ಅಥವಾ ಕೃಷ್ಣ ಅವನು ಏನು ಶಂಖನಾದವನ್ನ ಮಾಡ್ತಾನೆ, ಅದನ್ನ ಕೇಳಿದ ಕೂಡಲೇ ಕೌರವರ ಪಕ್ಷದಲ್ಲಿ ಇರುವವರಿಗೆ ಒಂದು ಹೃದಯ ಬಡಿತ ಹೆಚ್ಚಾಗುತ್ತೆ. ಯಾಕೆ ಆ ರೀತಿ ಆಗುತ್ತೆ ಅನ್ನೋದನ್ನ ಅಲ್ಲಿ ನಾವು ನೋಡ್ತೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಹೃದಯದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ ನಾವು ಅಧರ್ಮದ ಕಡೆ ಇದ್ದೀವಿ ಅಂತ. ಅಧರ್ಮಕ್ಕೆ ಸೋಲಾಗುತ್ತೆ ಅನ್ನೋದು ಕೂಡ ಅವ್ರಿಗೆ ತಿಳಿದಿರುತ್ತೆ. ಆದ ಕಾರಣ ಅವರ ಒಂದು ಹೃದಯ ಅದು ಕಂಪಿಸುತ್ತೆ. ಮತ್ತೆ ಅರ್ಜುನನ ಅವಲೋಕನ ಅಂದ್ರೆ ಅರ್ಜುನ ಏನ್ ಮಾಡ್ತಾನೆ, ಅಲ್ಲಿ ನಿಂತು ನೋಡ್ತಾನೆ ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ, ಯಾರ ಮೇಲೆಲ್ಲ ಅವನು ಯುದ್ಧ ಮಾಡ್ಬೇಕಾಗಿದೆ ಅಂತ. ಗಾಂಡೀವಂ ಸ್ರಂಸತಿ ಹಸ್ತಾತ್, ಅಂದ್ರೆ ಅವನು ಕೈಯಿಂದ ಗಾಂಡೀವ ಅದು ಜಾರ್ತಾ ಇದೆ ಅಂತಾನೆ. ಅಂದ್ರೆ ಅವನಿಗೆ ಯುದ್ಧ ಮಾಡೋದಕ್ಕೆ ಅವನಲ್ಲಿ ಮಾನಸಿಕವಾಗಿ ಅವನು ಸಿದ್ಧನಾಗಿಲ್ಲ ಅಂತ ಹೇಳ್ತಾನೆ. ಯುದ್ಧ ಮಾಡದಿರಲು ಅರ್ಜುನನು ಕಾರಣಗಳನ್ನ ಕೊಡ್ತಾನೆ. ಅಪ್ರತಿಕಾರಂ ಅಶಸ್ತ್ರಂ, ಅಂದ್ರೆ ಅವನಿಗೆ ಈಗ ಯುದ್ಧನೇ ಬೇಡ ಅನ್ನಿಸ್ಬಿಟ್ಟಿದೆ. ಮೊದಲನೇ ಅಧ್ಯಾಯದಲ್ಲಿ ಅವನಿಗೆ ಇನ್ನು ಬೇಡಪ್ಪ ಯುದ್ಧ ಅನ್ನಿಸ್ತಿದೆ. ಅದಕ್ಕೆ ಅವನು ಕಾರಣಗಳನ್ನ ಕೊಡ್ತಾನೆ ಕೃಷ್ಣನಿಗೆ. ಒಂದೇ ದೃಶ್ಯಕ್ಕೆ ವಿಭಿನ್ನ ಪ್ರತಿಕ್ರಿಯೆಗಳು ಇಲ್ಲಿ ನಾವು ನೋಡ್ತಾ ಇದೀವಿ. ಈ ಒಂದು ಯುದ್ಧ ನಡೀತಿದೆ, ಯುದ್ಧವನ್ನ ಧೃತರಾಷ್ಟ್ರ ಕೂಡ ನೋಡ್ತಾ ಇದ್ದಾನೆ.
ಅವನು ಹುಟ್ಟು ಕುರುಡ ಆದ ಕಾರಣ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ. ಆದ್ರೆ ಅವನು ಹಸ್ತಿನಾಪುರದಲ್ಲಿ ಇದ್ದಾನೆ. ಅಲ್ಲಿ ಇದ್ದ ಹಾಗೆಯೇ ಅವನು ಇಲ್ಲಿ ನಡೀತಿರುವ ಯುದ್ಧವನ್ನ ಕಾಣ್ತಾ ಇದ್ದಾನೆ. ಹೇಗೆ ಕಾಣ್ತಾನೆ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅಲ್ಲಿ ಅವನ ಅಸಿಸ್ಟೆಂಟ್ ಇರ್ತಾನೆ ಸಂಜಯ, ಅವರಿಗೆ ಹೇಳ್ತಾನೆ. ಹೇಗೆ ಸಂಜಯ್ ಅದನ್ನೆಲ್ಲ ಹೇಳ್ತಾನೆ? ವ್ಯಾಸ ಭಗವಾನರು ಅವರಿಗೆ ವರವನ್ನು ಕೊಟ್ಟಿರ್ತಾರೆ, ನೀನು ಎಲ್ಲಿ ಬೇಕಾದರೂ ಏನು ಬೇಕಾದರೂ ನೋಡಬಹುದು ಅಂತ. ಅದನ್ನ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಅಂದ್ರೆ ಇಲ್ಲಿ ಏನಂದ್ರೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ ವ್ಯಾಸ ಮುನಿಗಳು ಆ ಸಂಜಯನಿಗೆ. ಸಂಜಯ ಬಂದು ಆ ಧೃತರಾಷ್ಟ್ರನ ಸೇವಕ. ಅವನಿಗೆ ಆ ಒಂದು ವರವನ್ನ ಕೊಟ್ಟಿರ್ತಾರೆ. ಮತ್ತೆ ಅವನು ಕೂತಲ್ಲಿಯೇ, ಈಗ ನಾವು ಹೇಗೆ ಟಿವಿ ನೋಡ್ತೀವಿ ಅಥವಾ ಈಗ ಝೂಮ್ ನಲ್ಲಿ ನಾವು ಹೇಗೆ ಒಬ್ಬರನ್ನೊಬ್ರು ನೋಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಹಾಗೆ ಅವನು ಸಂಜೆಯ ಕೂತಲ್ಲಿಯೇ ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಿದೆ, ಯಾರೆಲ್ಲ ಏನೆಲ್ಲ ಮಾತಾಡ್ತಿದ್ದಾರೆ, ಪ್ರತಿಯೊಂದು ಕೂಡ ಅವನಿಗೆ ನೋಡುವ ಶಕ್ತಿಯನ್ನ ವ್ಯಾಸರು ಕೊಟ್ಟಿದ್ದಾರೆ. ಆ ಮೂಲಕ ಇಲ್ಲಿ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಸಂಜಯನ ಮೂಲಕ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ. ಇಲ್ಲಿ ನಾವು ನೋಡ್ತಾ ಇದ್ವಿ ಚಿತ್ರದಲ್ಲಿ 3 ರೀತಿಯ ಒಂದು ಭಾವನೆಗಳು. ಧೃತರಾಷ್ಟ್ರನ ಮನಸ್ಥಿತಿ ಯಾವ ರೀತಿ ಇದೆ, ಅರ್ಜುನ ಯಾವ ರೀತಿ ಇದ್ದಾನೆ, ಮತ್ತೆ ದುರ್ಯೋಧನ ಯಾವ ರೀತಿ ಆ ಯುದ್ಧದಲ್ಲಿ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದೀವಿ. ಅಂದ್ರೆ ಇಲ್ಲಿ ದುರ್ಯೋಧನನಿಗೆ ಎಲ್ಲ ಇದೆ. ಹುಟ್ಟಿದಾಗಿಂದಲೂ ಅವನಿಗೆ ಒಂದು ರಾಜ್ಯ ಭೋಗ ಅನ್ನುವಂಥದ್ದನ್ನ ಅವನು ಅನುಭವಿಸಿದ್ದಾನೆ. ರಾಜಕುಮಾರನಾಗಿ ಅವನು ಜೀವಿಸಿದ್ದಾನೆ. ಮತ್ತೆ ಅವನಿಗೆ ಏನೆಲ್ಲ ಬೇಕಿತ್ತು ಎಲ್ಲವೂ ಕೂಡ ಅವನ ಒಂದು ಅವಶ್ಯಕತೆಗಿಂತ ಹೆಚ್ಚಾಗಿ ಅವನಿಗೆ ಸಿಕ್ಕಿದೆ. ಆದ್ರೂ ಕೂಡ ಅವನಲ್ಲಿ ಲೋಭ ಅನ್ನುವಂಥದ್ದು ಇದೆ. ಅಂದ್ರೆ ನನ್ನ ಹತ್ರ ಎಷ್ಟಿದ್ರೂ ಸರಿ, ಪಾಂಡವರಿಗೆ ಸುಖ ಅನ್ನುವಂಥದ್ದು, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಇರಬಾರದು ಅನ್ನುವಂಥದ್ದು ಅವನ ಮನಸ್ಥಿತಿ. ಇಲ್ಲಿ ಅರ್ಜುನ ಯಾವ ರೀತಿ ಅಂತಂದ್ರೆ, ಅರ್ಜುನ ನಮಗೋಸ್ಕರ, ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಮುಂದೆ ಹೇಳ್ತಾನೆ ತೆಕ್ತ ಜೀವಿತ ಅಂತ ಹೇಳ್ತಾನೆ ದುರ್ಯೋಧನ. ಅಂದ್ರೆ ಇಲ್ಲಿ ಹೇಳ್ತಾನೆ, ಇಲ್ಲಿ ಬಂದಿರುವಂತವ್ರು ಎಲ್ಲರೂ ಅಂದ್ರೆ ಅವನ ಸೈನ್ಯದ ಯಾರೆಲ್ಲ ಕೌರವರ ಪಕ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ, ಅಂದ್ರೆ ಅವರ ಸೈನ್ಯದಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 11 ಅಕ್ಷೋಹಿಣಿ ಸೈನ್ಯ ಇರುತ್ತೆ. ಈ ಕಡೆ ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ ಇರುತ್ತೆ. ಈ 11 ಅಕ್ಷೋಹಿಣಿ ಸೈನ್ಯ ಯಾರೆಲ್ಲ ಬಂದಿದ್ದಾರೆ ಯುದ್ಧಕ್ಕೆ, ಅಷ್ಟು ಜನ ನನಗಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬನ ಒಂದು ಲೋಭಕ್ಕಾಗಿ ಇಷ್ಟು ಜನ ಸಾಯುವುದು ಅವನಿಗೆ ಏನು, ಅವನಿಗೆ ಬೇಸರ ಇಲ್ಲ, ಅವನಿಗೆ ಅದು ಸಂತೋಷ ಆಗ್ತಿದೆ. ಆದ್ರೆ ಅರ್ಜುನನಿಗೆ ಆ ರೀತಿ ಇಲ್ಲ. ಅರ್ಜುನನಿಗೆ ಇಲ್ಲಿ ಇವನಿಗೆ ಅನ್ಯಾಯನೇ ಆಗಿದೆ, ಇವನಿಗೆ ನ್ಯಾಯ ಬೇಕಾಗಿದೆ. ಆದ್ರೂ ಕೂಡ ಅಲ್ಲಿ ಬಂದಿರುವಂತ ಅಷ್ಟು ಜನ ಸಾಯುವಂಥದ್ದು ಅವನಿಗೆ ಇಷ್ಟ ಇಲ್ಲ. ಆ ಒಂದು ಮನಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಒಂದು ಆಸುರಿ ಗುಣವನ್ನ, ಇಲ್ಲಿ ಒಂದು ದೈವಿ ಗುಣವನ್ನ ನೋಡ್ತಾ ಇದೀವಿ. ಆದ್ರೆ ಇಲ್ಲಿ ಧೃತರಾಷ್ಟ್ರ, ಅವನು ಕಣ್ಣುಗಳಿಲ್ಲ, ಅವನಿಗೆ ಹುಟ್ಟು ಕುರುಡ. ಮತ್ತೆ ಅವನು ಮಾನಸಿಕವಾಗಿ ಕೂಡ ಅಥವಾ ಅವನ ಬುದ್ಧಿಯಿಂದಲೂ ಕೂಡ ಅವನೊಬ್ಬ ಕುರುಡನ ಹಾಗೆಯೇ ನಡ್ಕೋತಾನೆ. ಅಂದ್ರೆ ಇಲ್ಲಿ ಒಂದು ಅನ್ಯಾಯ ನಡೀತಿದೆ, ಅಧರ್ಮ ನಡೀತಿದೆ. ಅವನ ಕಣ್ಣೆದುರುಗಡೆ, ಅಂದ್ರೆ ಇಲ್ಲಿ ದುರ್ಯೋಧನ ಅವನು ರಾಜ ಅಲ್ಲ, ರಾಜ ಇಲ್ಲಿ ಧೃತರಾಷ್ಟ್ರ. ಅವನು ಆದೇಶ ಮಾಡ್ಬೋದಾಗಿತ್ತು ತನ್ನ ಮಗನಿಗೆ, ಇಲ್ಲ ನೀನು ಅವರು 13 ವರ್ಷ ಅನುಭವಿಸಿ ಬಂದಿದ್ದಾರೆ, ಈಗ ನೀನು ಅವರಿಗೆ ಹಿಂದಿರುಗಿಸು. ಅಂದ್ರೆ ಅವರೇನು ಹಸ್ತಿನಾಪುರವನ್ನ ಕೇಳ್ತಾ ಇಲ್ಲ, ಅವರ ಇಂದ್ರಪ್ರಸ್ಥವನ್ನ ಕೇಳ್ತಾ ಇದ್ರೆ ಅವನು ಹಿಂದಿರುಗಿಸುವಂತ ಅವನು ಆಜ್ಞೆ ಮಾಡ್ಬೋದಾಗಿತ್ತು. ಆದ್ರೆ ಅಲ್ಲಿ ಅವನು ಕುರುಡನ ಹಾಗೆ, ಅಂದ್ರೆ ತನ್ನ ಮಗನ ಮೇಲೆ ಇರುವಂತಹ ಒಂದು ಕುರುಡು ಪ್ರೀತಿ ಅಂತ ಹೇಳ್ತಾರಲ್ಲ, ಹಾಗೆ ಅವನ ಮೇಲೆ ಇರುವಂತಹ ಒಂದು ಬಾಂಧವ್ಯ ಅಂತ ಹೇಳ್ತಾರೆ, ಅಟ್ಯಾಚ್ಮೆಂಟ್, ಮಕ್ಕಳ ಮೇಲೆ ಇರುವಂತಹ ಒಂದು ಏನಂತ ಹೇಳ್ತಾರೆ, ಅವ್ರು ತಪ್ಪು ಮಾಡಿದ್ರು ಕೂಡ ಸರಿ ಅಂತ ಹೇಳುವಂತಹ ಒಂದು ಮನಸ್ಥಿತಿಯಲ್ಲಿ ಅವನಿದ್ದಾನೆ. ಆದ ಕಾರಣ ಈ ಒಂದು ಯುದ್ಧ ಅನಿವಾರ್ಯ ಆಗಿದೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ಹರೇ ಕೃಷ್ಣ. ಯಾರಾದ್ರೂ ರಿಪೀಟ್ ಮಾಡ್ಬೋದು? ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಹರೇ ಕೃಷ್ಣ. ಧನ್ಯವಾದಗಳು ಪುಟ್ಟಣಿ. ನೆಕ್ಸ್ಟ್ ಬೇರೆ ಯಾರಾದ್ರೂ ಮಾಡ್ತೀರಾ? ಹೇಳಿ ಪುಟ್ಟ. ದೃಷ್ಟ್ವಾ ಚ ಪಾಂಡವಾನೀಕಂ ನ್ಯೂಢಂ ದುರ್ಯೋಧನಸ್ತದಾ ಮಾಚಾರ್ಯಂ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಶ್ಚೈವ
किमकुर्वत सञ्जय ಹರೇ ಕೃಷ್ಣ. ಇನ್ನು ಯಾರಾದ್ರೂ ಹೇಳ್ತೀರಾ? ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇದಾಯುತ್ಸವ ಮಾಮಕಾವ ತಪಾಚಯ ಹಿಮಕುರ್ವಃ ಸಂಜಯ. ಧನ್ಯವಾದಗಳು. ಓಕೆ, ಹರೇ ಕೃಷ್ಣ. ಕುರುಕ್ಷೇತ್ರ ಸಮವೇದಾಯುತ್ಸವ ಮಾಮಕಾವ ಹಿಮಕುರ್ವಃ ಸಂಜಯ. ಹರಿ ಬೋಲ್. ಓಕೆ, ಇದು ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಇದು ಮೊದಲನೇ ಶ್ಲೋಕ, ಭಗವದ್ಗೀತೆಯ ಮೊದಲನೇ ಶ್ಲೋಕ. ಇದನ್ನ ಧೃತರಾಷ್ಟ್ರ ಹೇಳ್ತಿರುವಂತದ್ದು, ಆದ್ರಿಂದ ಇದನ್ನ ಧೃತರಾಷ್ಟ್ರ ಉವಾಚ ಅಂತ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ ಅಂತ ನೋಡೋಣ. ಸಂಜಯನನ್ನ ಕೇಳ್ತಾ ಇದ್ದಾನೆ ಅವನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಇದನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ಯಾವ ರೀತಿ ವರ್ಣಿಸ್ತಾರೆ ಅಂದ್ರೆ, ಯುದ್ಧ ಭೂಮಿಯಲ್ಲಿ ಎರಡು ತಂಡದವರು ಸೇರಿದ ಮೇಲೆ ಏನ್ ಮಾಡ್ತಾರೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಯುದ್ಧಕ್ಕೆ ಎಲ್ಲರೂ ನಿಂತಾದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ? ಯುದ್ಧ ಮಾಡ್ತಾರೆ. ಘೋಷಣೆ ಮಾಡ್ತಾರೆ, ಘೋಷ ಮೊಳಗಿಸ್ತಾರೆ, ಕಹಳೆ, ಶಂಖ ಊದ್ತಾರೆ. ಯುದ್ಧ ಅಂತ ಹೋದ್ಮೇಲೆ ಎಲ್ಲರೂ ಕೂಡ ಯುದ್ಧ ಮಾಡ್ತಾರೆ. ಅಂದ್ರೆ ಪ್ರಭುಪಾದ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಊಟಕ್ಕೆ ಕೂರಿಸಿ ಎಲೆ ಇಟ್ಟು ಬಡಿಸಿದಾದ್ಮೇಲೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡ್ತಾರೆ. ಹಾಗೇನೆ ಯುದ್ಧಕ್ಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಯುದ್ಧ ಆಗುತ್ತೆ. ಎಷ್ಟು ಮೂರ್ಖತನದಿಂದ ಕೇಳ್ತಾ ಇದ್ದಾನೆ ಈ ಪ್ರಶ್ನೆಯನ್ನ ಅಂತ ಇಲ್ಲಿ ಪ್ರಭುಪಾದ್ರು ತಿಳಿಸ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಮುಂದೆ ನೋಡೋಣ. ಇಲ್ಲಿ ಏನಂತ ಇದು ತಿಳಿಸ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಆ ಒಂದು ಶ್ಲೋಕದಲ್ಲಿ ಮಾಮಕ ಪಾಂಡವಶ್ಚೈವ ಅಂತ ಹೇಳ್ತಾನೆ. ಮಾಮಕ ಅಂದ್ರೆ ನನ್ನ ಮಕ್ಕಳು, ಮತ್ತೆ ಅಂದ್ರೆ ಕೌರವರು ಮತ್ತೆ ಪಾಂಡವರು ಅಂತ ಬೇರೆ ಬೇರೆ ಮಾಡಿ ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಪಾಂಡವರು ಕೌರವರು ಬೇರೆ ಬೇರೆನಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಬ್ಬರು ಅಣ್ಣ ತಮ್ಮಂದಿರು. ಇಬ್ರು ಅಣ್ಣ ತಮ್ಮಂದಿರು, ಇಬ್ರು ಕೂಡ ಕೌರವರೇ, ಅಂದ್ರೆ ಕುರುವಂಶಕ್ಕೆ ಸೇರಿದವರೇ ಇಬ್ರು ಕೂಡ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಬೇರೆ ಇವರು ಬೇರೆ ಅಂತ ಭೇದ ಭಾವ ಮಾಡ್ತಾ ಇದ್ದಾರೆ. ಆಗ ಅವ್ರು ಏನ್ ಮಾಡ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ ಧರ್ಮಕ್ಷೇತ್ರ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ ಆ ಒಂದು ಶ್ಲೋಕದಲ್ಲಿ. ಧರ್ಮಕ್ಷೇತ್ರ, ಕುರುಕ್ಷೇತ್ರವನ್ನ ಧರ್ಮಕ್ಷೇತ್ರ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಆ ಒಂದು ಯುದ್ಧ ನಡೆಯೋದಕ್ಕೂ ಮುಂಚೆ ಅಲ್ಲಿ ಏನ್ ನಡೀತಿತ್ತು ಅಂದ್ರೆ, ಅಲ್ಲಿ ಯಾಗ ಯಜ್ಞಗಳನ್ನ ಮಾಡ್ತಾ ಇದ್ರು. ಋಷಿ ಮುನಿಗಳು ಅಲ್ಲಿ ತಪಸ್ಸುಗಳನ್ನ ಆಚರಣೆ ಮಾಡ್ತಾ ಇದ್ರು. ಅಂತಹ ಒಂದು ಪುಣ್ಯ ಭೂಮಿ ಆದ ಕಾರಣ ಅದು ಧರ್ಮಕ್ಷೇತ್ರ. ಅಂತಹ ಒಂದು ಕ್ಷೇತ್ರದಲ್ಲಿ, ಧರ್ಮಕ್ಷೇತ್ರದಲ್ಲಿ ಅಲ್ಲಿ ಧರ್ಮನೇ ನಡೆಯುವಂಥದ್ದು. ಆ ಜಾಗದಲ್ಲಿ ಇವನು ಧೃತರಾಷ್ಟ್ರ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಕುರುವಂಶ ಏನಿದೆ ಆ ಒಂದು ಹಾಲಿನಂತ ಒಂದು ಸಂಸಾರದಲ್ಲಿ ಹುಳಿ ಹಿಂಡುತ್ತಾರೆ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಮನಸ್ಥಿತಿ ಒಂದು. ಆ ಹುಳಿ ಹಿಂಡಿ ಹಾಲಿಗೆ ಹುಳಿ ಹಿಂಡಿದ್ರೆ ಏನಾಗುತ್ತೆ? ಹರೇ ಕೃಷ್ಣ. ಒಡೆದೋಗುತ್ತೆ. ಹಾಗೆ ನೀರು ಬೇರೆ, ಮತ್ತೆ ಈ ಒಂದು ಏನಂತ ಹೇಳ್ತಾರೆ, ಪನೀರ್ ಬೇರೆ ಅಂತ, ಅದು ಬೇರೆ ಬೇರೆ ಆಗುತ್ತೆ. ಹಾಗೆ ಇಲ್ಲಿ ಕೌರವರು ಬೇರೆ ಪಾಂಡವರು ಬೇರೆ ಅಂತ ಆಗ್ಬಿಟ್ಟಿದ್ದಾರೆ. ಆತರ ಹುಳಿ ಹಿಂಡಿ ಅವನು ಇಬ್ಬರನ್ನು ಬೇರೆ ಬೇರೆ ಮಾಡ್ಬಿಟ್ಟಿದ್ದಾನೆ. ಒಂದೇ ಒಂದು ಅಂದ್ರೆ ಅವನು ರಾಜ ಇದ್ದಾನೆ, ಮತ್ತೆ ಅವನು ದೊಡ್ಡಪ್ಪ ಇದ್ದಾನೆ. ಅವನಲ್ಲಿ ಮಕ್ಕಳಿಗೆ ಎಲ್ಲರನ್ನು ಒಂದೇ ರೀತಿ ಕಾಣ್ಬೋದಾಗಿತ್ತು, ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿವಾದವನ್ನ ಹೇಳಿ ಒಳ್ಳೆ ರೀತಿ ಬೆಳೆಸ್ಬೋದಾಗಿತ್ತು. ಆದ್ರೆ ಅವನು ಆ ಕೆಲಸವನ್ನ ಮಾಡ್ಲಿಲ್ಲ. ಈಗ ಯುದ್ಧಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ನಿಲ್ಸಿರೋದು ಅವನೇ. ಅಂದ್ರೆ ಆ ಒಂದು ಯುದ್ಧವನ್ನ ತಡೆಯುವಂತಹ ಒಂದು ಅವಕಾಶ ಅವನಿಗಿತ್ತು, ಆದ್ರೂ ಅವನದನ್ನ ಮಾಡ್ಲಿಲ್ಲ. ಅವನು ಆ ಯುದ್ಧವನ್ನ ತನ್ನ ಒಂದು ಸ್ವಾರ್ಥಕ್ಕಾಗಿಯೇ ಬೆಳೆಸ್ಕೊಳ್ತಾ ಇದ್ದಾನೆ. ಆ ಒಂದು ಯುದ್ಧದಿಂದ ಅವನೇನ್ ಅನ್ಕೋತಾ ಇದ್ದಾನೆ, ಈ ಯುದ್ಧದಲ್ಲಿ 11 ಅಕ್ಷೋಹಿಣಿ ಸೈನ್ಯ ನನ್ನ ಮಕ್ಕಳ ಕಡೆ ಇದೆ, ನನಗೆ 101 ಮಕ್ಕಳಿದ್ದಾರೆ, ಮತ್ತೆ ನಾನೇ ನನ್ನ ಪಕ್ಷಕ್ಕೆ ಜಯ ಅನ್ನುವಂಥದ್ದು ಆಗುತ್ತೆ, ನನಗೆ ಈ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ಒಂದು ಕುರುಡು ಬುದ್ಧಿಯಿಂದ ಅವನು ಕಾಯ್ತಾ ಇದ್ದಾನೆ. ಅಂದ್ರೆ ಅವನ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಕಿಮಕುರ್ವತ, ಇದು ನಾವು ಆಗ್ಲೇ ಕೇಳಿದೆ ನಾನು. ಹೇಳಿದೀರಾ ಯುದ್ಧ ಭೂಮಿಯನ್ನು ಅವನು ಹೇಗೆ ನೋಡ್ದ ಅಂತ? ಹೇಗೆ ನೋಡ್ದ ಅವನು ಯುದ್ಧ ಭೂಮಿಯಲ್ಲಿ ಏನ್ ನಡೀತಿದೆ ಅಂತ? ಧೃತರಾಷ್ಟ್ರ ಈಗ ತಾನೇ ಹೇಳಿದ್ರಿ, ಧೃತರಾಷ್ಟ್ರ ಹೇಗೆ ಕಾಣ್ತಾರೆ ಯುದ್ಧವನ್ನ? ಅವನು ಕುರುಡ ಅಲ್ವಾ? ವೈರಿ ತರ ಅಲ್ಲ ಮಾತಾಜಿ, ಕುರುಡ ಅಲ್ವಾ ಅವನು? ಹಸ್ತಿನಾಪುರದಲ್ಲಿದ್ದಾನೆ. ಅವ್ರಿಗೇನು ಗೊತ್ತಾಗಲ್ಲ ಅಲ್ಲಿ. ಸಂಜಯ ಹೇಳ್ತಾ ಇದ್ದಾನೆ, ಅವನು ಸಂಜಯನ ಮೂಲಕ ನೋಡ್ತಾ ಇದ್ದಾನೆ. ಸಂಜಯ ಹೇಳ್ತಾ ಇದ್ದಾನೆ, ಆ ಮೂಲಕ ಅವನು ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನೋಡ್ತಾ ಇದ್ದಾನೆ.
ದಿವ್ಯ ದೃಷ್ಟಿಯಿಂದ. ಸಂಜಯನ ದಿವ್ಯ ದೃಷ್ಟಿಯಿಂದ. ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರ ಎಂತ ಮನಸ್ಥಿತಿಯನ್ನ ಹೊಂದಿದ್ದ ಅಂತ ಅವನಿಗೆ ಅನುಮಾನ ಆಗ್ತಾ ಇದೆ. ಏನ್ ಅನುಮಾನ ಅಂತಂದ್ರೆ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅದು ಕ್ಷೇತ್ರ ಅಂತ ನೋಡಿದ್ವಿ. ಅಲ್ಲಿ ಅಂದ್ರೆ ಯಜ್ಞಗಳು, ತಪಸ್ಸು, ಅಂತಹ ಒಂದು ಪುಣ್ಯ ಕಾರ್ಯಗಳು ನಡೆಯುವಂತಹ ಜಾಗ. ಅಂತಹ ಜಾಗದಲ್ಲಿ ಅವನಿಗೆ ಗೊತ್ತಿದೆ, ಅವನಿಗೆ ಪರಿಪೂರ್ಣ ಒಂದು ಮನವರಿಕೆ ಇದೆ, ತನ್ನ ಮಕ್ಕಳು ಅಧರ್ಮ ಮಾರ್ಗದಲ್ಲಿ ಇದ್ದಾರೆ ಅನ್ನೋದು ಗೊತ್ತಿದೆ. ಹಾಗಿರ್ಬೇಕಾದ್ರೆ ಇಲ್ಲಿ ಧರ್ಮನೇ ಗೆಲ್ಬೇಕು. ಹಾಗಿರುವಾಗ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಹೇಗೆ ನನ್ನ ಮಕ್ಕಳು ಗೆಲ್ತಾರೆ ಅನ್ನುವಂಥದ್ದು ಅವನಿಗೆ ಅನುಮಾನ ಅಂತದ್ದು ಇದೆ. ಮತ್ತೆ ಭಯಭೀತನಾಗ್ತಾ ಇದ್ದಾನೆ. ಅವನಿಗೆ ಗೊತ್ತಿದೆ ಅನ್ಯಾಯ ಮಾಡ್ತಾ ಇದ್ದಾನೆ ದುರ್ಯೋಧನ ಅಂತ. ಮತ್ತೆ ಆದ್ರೂ ಕೂಡ ಅವನಲ್ಲಿ ಏನಂದ್ರೆ ಮಕ್ಕಳ ಮೇಲೆ ಮೋಹ. ಅವನ ಒಂದು ಕೌರವರ ಮೇಲೆ ಅವನಿಗೆ ಅತೀವವಾದ ವ್ಯಾಮೋಹ ಇದೆ. ಆ ಮೋಹದಿಂದ ಅವನು ಆ ಯುದ್ಧ ನಡೀತಿದ್ರು ಕೂಡ ಅದಕ್ಕೆ ಅವನು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಪಕ್ಷಪಾತ ಮಾಡ್ತಾನೆ. ಅಂದ್ರೆ ನನ್ನ ಮಕ್ಕಳು ಬೇರೆ, ನನ್ನ ತಮ್ಮನ ಮಕ್ಕಳು ಬೇರೆ ಅನ್ನುವಂತಹ ಒಂದು ಪಕ್ಷಪಾತವನ್ನ ಮಾಡ್ತಾನೆ. ಅವನ ಮಕ್ಕಳನ್ನ ಕುರುವಂಶದ ಮಕ್ಕಳು ಅಂತ ಹೇಳ್ತಾನೆ. ಪಾಂಡುವಿನ ಮಕ್ಕಳು ಕೂಡ ಕುರುವಂಶಕ್ಕೆ ಸೇರಿದವರು, ಆದ್ರೆ ಅವರನ್ನ ಕೌರವರು ಅಂತ ಹೇಳಿದಿರ ಅವನು ಅವರನ್ನ ಬೇರೆ ಮಾಡಿ ಪಾಂಡುವಿನ ಮಕ್ಕಳು ಅಂತ ಹೇಳಿ ಪಾಂಡವರು ಅಂತ ಹೆಸರಿಸ್ತಾನೆ. ಅಂದ್ರೆ ನಾನು, ನನ್ನದು ಅನ್ನುವಂಥದ್ದು. ಮತ್ತೆ ಎಲ್ಲವೂ ಕೂಡ ನಾನು ಅನುಭವಿಸ್ಬೇಕು, ನಾನಾದ್ಮೇಲೆ ನನ್ನ ಮಕ್ಕಳು ಅನುಭವಿಸ್ಬೇಕು. ಅವರಿಗೆ ಸಿಕ್ಕಿದೆ, ಹಸ್ತಿನಾಪುರ ಸಿಕ್ಕಿದೆ, ಅವರು ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಆ ಲೋಭ ಅನ್ನುವಂಥದ್ದು ಅದು ದುರ್ಯೋಧನ ಅಷ್ಟು ಅವನಲ್ಲಿ ಆ ಒಂದು ರಾಕ್ಷಸಿ ಪ್ರವೃತ್ತಿ ಬರೋದಕ್ಕೆ ಮೂಲ ಕಾರಣ ಅವನ ತಂದೆ. ಅವನಿಗೂ ಆ ಒಂದು ಮನಸ್ಥಿತಿ ಇತ್ತು. ಬಾಂಧವ್ಯ ವಿರುದ್ಧ ವಾತ್ಸಲ್ಯ. ಇಲ್ಲಿ ಬಾಂಧವ್ಯ ಅಂತಂದ್ರೆ ಮೋಹ, ವಾತ್ಸಲ್ಯ ಅಂತಂದ್ರೆ ಅಫೆಕ್ಷನ್ ಅಂತಾರೆ. ನಾವು ಮಕ್ಕಳ ಮೇಲೆ ಮಕ್ಕಳಿಗೆ ವಾತ್ಸಲ್ಯ ಅಂದ್ರೆ ಅವರನ್ನ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಆದ್ರೆ ಅವರಲ್ಲಿ ನಾವು ಅತಿಯಾಗಿ ಏನಂತಾರೆ ಅನುರಕ್ತರಾಗ್ಬಾರ್ದು. ಅಂದ್ರೆ ಅವರ ಮೇಲೆ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು ಅಂತ. ಅಂದ್ರೆ ಆ ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ತಿದ್ದಬೇಕು ಅವರನ್ನ. ಅದನ್ನ ಬಿಟ್ಟು ತನ್ನ ಮಗು ಏನೇ ಮಾಡಿದ್ರು ಅದು ಸರಿ ಅಂತ ಹೇಳುವಂತದ್ದು ತಪ್ಪು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ, ಹರೇ ಕೃಷ್ಣ. ಇದನ್ನ ನಾವು ಬರೆದುಕೊಳ್ಳಬೇಕಾ? ಇಲ್ಲ ಇಲ್ಲ ಬೇಡಪ್ಪ, ನಾನು ಹಾಕ್ತೀನಿ. ಆಮೇಲೆ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಾರೆ. ಈ ಸ್ಲೈಡ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಧೃತರಾಷ್ಟ್ರ ನಮ್ಮ ಮನಸ್ಸನ್ನು ದುರ್ಯೋಧನನಿಗೆ ಹೋಲಿಕೆ ಮಾಡಿ ಮತ್ತು ನಮ್ಮನ್ನು ಧೃತರಾಷ್ಟ್ರನಿಗೆ ಹೋಲಿಕೆ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ. ಇಲ್ಲಿ ದುರ್ಯೋಧನ ಲೋಭಿ, ನಮ್ಮ ಮನಸ್ಸು ಲೋಭದಲ್ಲಿದ್ದಾಗ. ಮತ್ತೆ ಧೃತರಾಷ್ಟ್ರ ಅವನು ಏನಂತ ಹೇಳ್ತಾರೆ, ತನ್ನ ಮಗನ ಮೇಲೆ ವ್ಯಾಮೋಹ, ಅವನಿಗೆ ಅತೃಪ್ತಿ. ಇಲ್ಲಿ ನಾವು ನೋಡ್ತೀವಿ, ಮುಂದೆ ಕೊಟ್ಟಿದ್ದಾರೆ ಏನು ಅವರಿಬ್ಬರಿಗೆ ಇರುವಂತ ಸಂಬಂಧ ಅಂತ. ಅತೃಪ್ತಿ ಮತ್ತೆ ಅಧರ್ಮ. ಅಂದ್ರೆ ಈ ದುರ್ಯೋಧನ ಇರ್ಬೋದು ಅಥವಾ ಧೃತರಾಷ್ಟ್ರ ಇರ್ಬೋದು, ಅವರಿಬ್ಬರಲ್ಲಿ ಕೂಡ ಅವರಲ್ಲಿ ಬೇಕಾದಷ್ಟು ಇತ್ತು. ಅಂದ್ರೆ ಅವರು ರಾಜ್ಯಭಾರವನ್ನ ಅನುಭವಿಸ್ತಾ ಇದ್ರು, ಆದ್ರೂ ಕೂಡ ಅವರಲ್ಲಿ ತೃಪ್ತಿ ಅನ್ನೋದು ಇರ್ಲಿಲ್ಲ, ಲೋಭ ಅನ್ನುವಂಥದ್ದಿತ್ತು. ಮತ್ತೆ ಅವರಲ್ಲಿ ಅಧರ್ಮ ಮಾರ್ಗದಲ್ಲಿ ನಡೀತಿದ್ರು. ಅಂದ್ರೆ ಅವ್ರ ಹತ್ರ ಎಲ್ಲ ಇದೆ, ಆ ಒಂದು ಅಹಂಕಾರದಿಂದ ಅವರು ಯಾರು ಪಾಂಡವರಿದ್ರು ಅವರ ಮೇಲೆ ಅವರು ಏನ್ ಮಾಡ್ತಾರೆ, ಅನ್ಯಾಯವನ್ನ ಎಸಗುತ್ತಾರೆ. ಆದ ಕಾರಣ ಇಲ್ಲಿ ಅವರ ಒಂದು ಮನಸ್ಥಿತಿ ಅತೃಪ್ತಿ ಮತ್ತೆ ಅಧರ್ಮದಿಂದ ತುಂಬಿತ್ತು ಅಂತ ಹೇಳಿ ನೋಡ್ತಾ ಇದೀವಿ. ಈಗ ಒಂದು ಪ್ರಶ್ನೆ ನಿಮಗೆ. ಧೃತರಾಷ್ಟ್ರ ಅವನು ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ರೆ ಏನಾಗ್ತಿತ್ತು? ಅದು ಸಿಂಹಾಸನವನ್ನ ಕೊಟ್ಬಿಟ್ಟಿದ್ರೆ, ವಾಪಸ್ ಕೊಟ್ಬಿಟ್ಟಿದ್ರೆ ಅವನ ಮಗನಿಗೆ ಹೇಳಿ, ದುರ್ಯೋಧನ ಇಲ್ಲ, ಅವ್ರು 13 ವರ್ಷ ಮುಗಿಸಿ ಬಂದಿದ್ದಾರೆ, ಯುಧಿಷ್ಠಿರನಿಗೆ ನೀನು ಅವನ ರಾಜ್ಯವನ್ನ ವಾಪಸ್ ಕೊಡು ಅಂತ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು? ಯುದ್ಧ ಆಗ್ತಾ ಇರ್ಲಿಲ್ಲ, ಕ್ಷೇತ್ರನೇ ಕಾಂಪ್ರಮೈಸ್ ಆಗ್ತಿತ್ತು. ಈ ಒಂದು ಯುದ್ಧನೇ ನಡೀತಿರ್ಲಿಲ್ಲ. ಮತ್ತೆ ನಮಗೂ ಒಂದು ಲಾಸ್ ಆಗ್ತಿತ್ತು. ಏನಂತ ಹೇಳ್ತೀರಾ? ಭಗವದ್ಗೀತೆ ಸಿಗ್ತಿರ್ಲಿಲ್ಲ. ಹೌದು, ನಮಗೂ ಕೂಡ ಭಗವದ್ಗೀತೆ ಅನ್ನೋದು ಸಿಗ್ತಾ ಇರ್ಲಿಲ್ಲ. ತಮನ್ ಕೃಷ್ಣ, ಹರೇ ಕೃಷ್ಣ ಓದ್ತೀರಾ? ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹಿತೀಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಹರೇ ಕೃಷ್ಣ. ಸ್ಲೈಡ್ ನೋಡಿ ಓದ್ಬೇಕು. ಕಾಣಿಸ್ತಿದ್ಯಾ? ಮಾತಾಜಿ. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹಿತೀಂ ಚ
व्यूढं द्रुपदपुत्रेण तव शिष्येण धीमता। ಇನ್ನೊಬ್ರು ಯಾರು ಓದ್ತೀರಾ? माताजी ನಾನು ಹಾ पश्यातं पाण्डुपुत्रेण आचार्यं महितं च मूढं द्रुपदपुत्रेण तव शिष्येण धीमता। ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ ಅಂತ ಹೇಳ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಯುದ್ಧ ಪ್ರಾರಂಭ ಆಗಿದೆ, ಮೊದಲ ದಿನ. ಈಗ ಯುದ್ಧದಲ್ಲಿ ಕೌರವರ ಪಕ್ಷದಿಂದ ಯಾರು ಸೇನಾಧಿಪತಿಯಾಗಿದ್ದಾರೆ ಅಂತಂದ್ರೆ, ಆ ಒಂದು ಯುದ್ಧವನ್ನ ಯಾರು ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ದ್ರೋಣಾಚಾರ್ಯರು. ಅವ್ರ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ನೋಡಿ ಆಚಾರ್ಯರೇ, ನಿಮ್ಮ ಶಿಷ್ಯ ದ್ರುಪದನ ಮಗ ಅಂತ ಹೇಳ್ತಾ ಇದ್ದಾನೆ. ಯಾರು ಆ ಕಡೆ? ಹಾಗಾದ್ರೆ ಪಾಂಡವರ ಕಡೆಯಿಂದ ಸೈನ್ಯವನ್ನ ಯಾರು ನಡೆಸ್ತಾ ಇದ್ದಾರೆ? ಯಾರಾದ್ರೂ ಹೇಳ್ತೀರಾ? ಇವರ ಕಡೆಯಿಂದ ದ್ರೋಣಾಚಾರ್ಯರು, ಪಾಂಡವರ ಕಡೆಯಿಂದ ಕೃಷ್ಣ. ಕೃಷ್ಣ. ಅಲ್ಲ ಮಾತಾಜಿ, ನಾನು ಹೇಳಿದ್ದು ಇವರ ಒಂದು ಕಡೆಯಿಂದ ಸೇನಾಧಿಪತಿ ಈ ಯುದ್ಧವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ, ಅದು ದ್ರೋಣಾಚಾರ್ಯರು. ಅವರ ಒಂದು ನೇತೃತ್ವದಲ್ಲಿ ಇವರ ಒಂದು ಸೇನೆ ಮುಂದುವರಿತಾ ಇದೆ. ಅಲ್ಲಿ ಪಾಂಡವರ ಸೇನೆ ಕೂಡ ಮುಂದುವರಿತಿದೆ. ಅವರಿಗೂ ಕೂಡ ಒಂದು ಸೇನಾಧಿಪತಿಯನ್ನ ಆಯೋಜಿಸಿದ್ದಾರೆ. ಅದು ದೃಷ್ಟದುಮ್ನ, ಅಂದ್ರೆ ದೃಪದನ ಮಗ. ಅವನು ಅಲ್ಲಿ ವ್ಯೂಹವನ್ನ ರಚನೆ ಮಾಡ್ತಾರೆ. ಅಂದ್ರೆ ಯುದ್ಧ ನಡಿಬೇಕಾದ್ರೆ ಅವರು ಅವರವರದೇ ಒಂದು ವ್ಯೂಹ ರಚನೆ ಮಾಡ್ತಾರೆ. ಅಂದ್ರೆ ಒಂದು ಸೈನ್ಯವನ್ನ ಅವರದೇ ರೀತಿಯಲ್ಲಿ ಅವರು ಮುಂದುವರಿಸ್ತಾರೆ. ಇಲ್ಲಿ ಅವನು ತೋರಿಸ್ತಾ ಇದ್ದಾನೆ, ದುರ್ಯೋಧನ, ನೋಡಿ ನಿಮ್ಮ ಒಂದು ಕೆಲಸ, ಇಂಥ ಕೆಲಸ ಮಾಡಿದ್ದೀರಾ. ಇಲ್ಲಿ ನಾವು ಅವನು ಯಾಕೆ ದ್ರುಪದ ಪುತ್ರ, ಅವನು ಸಾರಿ ದೃಷ್ಟದುಮ್ನ ಅಂತ ನೇರವಾಗಿ ಹೇಳ್ಬೋದಾಗಿತ್ತು. ಆದ್ರೆ ಅವನು ಯಾಕೆ ದ್ರುಪದ ಪುತ್ರ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನಿಗೆ ನೆನಪಿಸ್ತಾ ಇದ್ದಾನೆ ದ್ರೋಣಾಚಾರ್ಯರಿಗೂ ಮತ್ತೆ ದ್ರುಪದನಿಗೂ ಒಂದು ಮನಸ್ತಾಪ ಅನ್ನೋದು ಆಗಿರುತ್ತೆ. ಅದನ್ನ ಅವನು ಇಲ್ಲಿ ನೆನಪಿಸ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನೋಡಿ ನೀವೆಂತ ಕೆಲಸ ಮಾಡಿದ್ದೀರಿ ಅಂತ. ಅಂದ್ರೆ ಏನಾಗಿರುತ್ತೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಈಗ ಕೃಷ್ಣ ಮತ್ತೆ ಸುಧಾಮ ಅವರು ಗುರುಕುಲದಲ್ಲಿ ಸ್ನೇಹಿತರಾಗಿದ್ರಲ್ಲ, ಅದೇ ತರ ಇಲ್ಲಿ ದ್ರುಪದ ಮತ್ತೆ ದ್ರೋಣಾಚಾರ್ಯರು ಅವರು ಗುರುಕುಲದಲ್ಲಿದ್ದಾಗ ಸ್ನೇಹಿತರಾಗಿರ್ತಾರೆ. ಆಗ ಅವ್ರು ಎಷ್ಟು ಗಾಢವಾದ ಸ್ನೇಹ ಇರುತ್ತೆ ಅಂದ್ರೆ, ಇಂದಿನ ಕಾಲದಲ್ಲಿ ಗುರುಕುಲದಲ್ಲಿ ರಾಜನ ಮಕ್ಕಳು, ಬೇರೆ ಮಕ್ಕಳು ಎಲ್ಲರೂ ಕೂಡ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ನಂತರ ಅವರಿಗೆ ಎಲ್ಲ ವಿದ್ಯಾಭ್ಯಾಸ ಮುಗಿದ ಮೇಲೆ ಮತ್ತೆ ವಾಪಸ್ ಅವ್ರ ಮನೆಗಳಿಗೆ ಹೋಗಿ ಅವರವರ ಒಂದು ಏನು ಧರ್ಮ ಇದೆ ಅದನ್ನ ಮುಂದುವರಿಸ್ತಾರೆ. ಇಲ್ಲಿ ದ್ರೋಣ ಬಂದು ಬ್ರಾಹ್ಮಣನ ಮಗನಾಗಿದ್ದಾನೆ, ಮತ್ತೆ ಅಲ್ಲಿ ದ್ರುಪದ ಬಂದು ರಾಜನ ಮಗನಾಗಿದ್ದಾನೆ. ನಂತರ ಅವನು ಏನಾಗ್ತಾನೆ, ಅವನು ರಾಜ ಆಗ್ತಾನೆ ಮುಂದೆ. ಆದ್ರೆ ಅದನ್ನ ಹೇಳ್ತಾನೆ ಅವನು, ದ್ರೋಣನಿಗೆ ಹೇಳ್ತಾನೆ, ನಾನು ಮುಂದೆ ರಾಜ ಆದೆ ಅಂದ್ರೆ ನನ್ನ ಅರ್ಧ ರಾಜ್ಯವನ್ನ ನಿನ್ಗೆ ಕೊಡ್ತೀನಿ, ಯಾಕಂದ್ರೆ ನೀನ್ ನನಗೆ ಅಷ್ಟೊಂದು ಇಷ್ಟ, ನೀ ನನ್ನನ್ನ ಆತ್ಮ ಸ್ನೇಹಿತ ಅಂತ ಮಾತು ಕೊಟ್ಬಿಡ್ತಾನೆ. ಮುಂದೆ ಏನಾಗುತ್ತೆ, ಅವನು ರಾಜ ಆಗ್ತಾನೆ. ಇವನು ಬ್ರಾಹ್ಮಣ ಬಡವನಾಗಿರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನ ಮಗನ ಹೆಸರು, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಮಗು ಇರ್ಬೇಕಾದ್ರೆ ಅವ್ರಿಗೆ ಹಾಲು ಕೊಡುವಷ್ಟು ಕೂಡ ಶಕ್ತಿ ಇರೋದಿಲ್ಲ. ಅಷ್ಟು ಕೂಡ ಅವರಲ್ಲಿ ಒಂದು ಕಷ್ಟ ಇರುತ್ತೆ ಜೀವನ. ಆಗ ಅವನ್ ಏನ್ ಮಾಡ್ತಾನೆ, ಒಮ್ಮೆ ಅವನ ಸ್ನೇಹಿತರು ಯಾರೋ ಅವನಿಗೆ ಹಾಲನ್ನು ಕೊಟ್ಟಿರ್ತಾರೆ. ಅವನು ಕುಡಿದು ಬರ್ತಾನೆ, ಮತ್ತೆ ಮನೆಗೆ ಬಂದು ಹಠ ಮಾಡ್ತಾನೆ ತಂದೆ ತಾಯಿ ಹತ್ರ, ನನಗೆ ಹಾಲು ಬೇಕು ಅಂತ. ಆಗ ದ್ರೋಣಾಚಾರ್ಯರಿಗೆ ದುಃಖ ಆಗುತ್ತೆ, ಸಂಕಟ ಆಗುತ್ತೆ. ನನ್ನ ಮಗನಿಗೆ ಹಾಲು ಕೊಡುವಷ್ಟು ಕೂಡ ನನಗೆ ಸಾಮರ್ಥ್ಯ ಇಲ್ವಾ ಅಂತ ಹೇಳಿ ಅವನೇನ್ ಮಾಡ್ತಾನೆ, ದ್ರೋಣಾಚಾರ್ಯ ಅಂದ್ರೆ ದ್ರುಪದನನ್ನ ನೆನೆಸ್ಕೋತಾನೆ. ಅವನ ಹತ್ರ ಹೋಗಿ ನಾನು ಸಹಾಯ ಕೇಳ್ತೀನಿ. ನನ್ನ ಆಪ್ತ ಗೆಳೆಯ ಅವನು ನನಗೆ ಮಾತು ಕೊಟ್ಟಿದ್ದ, ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಅರ್ಧ ರಾಜ್ಯ ಏನು ಬೇಕಿಲ್ಲ ನನಗೆ, ಒಂದ್ ಕಡೆ ಪಕ್ಷ ನನಗೆ ಒಂದು ಹಸುವನ್ನಾದ್ರೂ ಅವನು ಕೊಡ್ತಾನೆ ಅಂತ ಹೇಳಿ ಅವನು ಹೋಗ್ತಾನೆ. ಅವನ ಹತ್ರ ಹೋಗಿ ರಾಜನ ಮುಂದೆ ನಿಂತು ಹೇಳ್ತಾನೆ, ರಾಜ, ನೀನ್ ನನ್ನ ಸ್ನೇಹಿತ, ಸಣ್ಣವರಿದ್ದಾಗ ನೀನ್ ಈ ರೀತಿ ಮಾತು ಕೊಟ್ಟಿದ್ದೆ, ನನಗೆ ಒಂದು ಹಸುವನ್ನ ಕೊಡು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀನು ಒಬ್ಬ ಬಡ ಬ್ರಾಹ್ಮಣ, ಭಿಕ್ಷೆ ಬೇಡಿ ನನ್ನ ಹತ್ರ ಹಸುವನ್ನ ಕೇಳಿದ್ರೆ ನಾನು ದಾನವಾಗಿ ಕೊಟ್ಬಿಡ್ತೀನಿ. ನೀ ನನ್ನ ಸ್ನೇಹಿತ ಅಂತ ಹೇಳ್ಕೊಂಡು ನನ್ನ ಹತ್ರ ಬರಬೇಡ ಅಂತ ಹೇಳ್ತಾನೆ. ನಿನ್ನ ಅಂತಸ್ತೇನು, ನನ್ನ ಅಂತಸ್ತೇನು ಅಂತೆಲ್ಲ ಅವನಿಗೆ ಅವಮಾನಿಸ್ಬಿಡ್ತಾನೆ. ಆಗ ಬೇಸರ ಪಟ್ಕೊಂಡು ದ್ರೋಣಾಚಾರ್ಯರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಮೇಲೆ ಭೀಷ್ಮಾಚಾರ್ಯರ ಒಂದು ಸಹಾಯದಿಂದ ಅವರು ಕೌರವರಿಗೆ ಮತ್ತು ಪಾಂಡವರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ವಿದ್ಯಾಭ್ಯಾಸ ಆದ್ಮೇಲೆ ಏನ್ ಮಾಡ್ತಾರೆ, ದ್ರೋಣಾಚಾರ್ಯರು ಅವರು ಒಂದು ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ಅವರಿಗೆ ಗುರುದಕ್ಷಿಣೆ ಕೊಡ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಗುರುದಕ್ಷಿಣೆಯಾಗಿ ನೀವು ಅರ್ಜುನ ಮತ್ತೆ ಕೌರವರು ಎಲ್ಲರಿಗೂ ಕೂಡ, ಅಂದ್ರೆ ಪಾಂಡವರಿಗೆ ಕೌರವರಿಗೆ ಇಬ್ಬರಿಗೂ ಹೇಳ್ತಾನೆ, ನೀವು ದ್ರುಪದನನ್ನ ಸೋಲಿಸ್ಬೇಕು ಅಂತ. ಆಗ ಕೌರವರು ಮೊದಲು ಹೋಗ್ತಾರೆ, ಅವರಿಂದ ಅವನನ್ನ ಸೆರೆ ಹಿಡಿಯೋದಕ್ಕೆ ಆಗೋದಿಲ್ಲ.
ಪಾಂಡವರು ಹೋಗ್ತಾರೆ 5 ಜನ ಸೇರಿ ದ್ರುಪದನನ್ನ ಸೆರೆ ಹಿಡಿತಾರೆ. ಮತ್ತೆ ದ್ರೋಣಾಚಾರ್ಯರಿಗೆ ಒಪ್ಪಿಸ್ತಾರೆ. ಮತ್ತೆ ಅವರು ಅವನ ಒಂದು ರಾಜ್ಯವನ್ನ ಗೆಲ್ತಾರೆ. ಗೆದ್ದಾಗ ಅವ್ರು ಏನ್ ಮಾಡ್ತಾರೆ, ಅರ್ಜುನ ಒಂದು ಆ ರಾಜ್ಯದ ಅರ್ಧ ಭಾಗವನ್ನ ತನ್ನ ಮಗನಿಗೆ ಕೊಟ್ಟು ಇನ್ನ ಅರ್ಧ ಭಾಗವನ್ನ ದ್ರುಪದನಿಗೆ ಹಿಂದಿರುಗಿಸ್ತಾನೆ. ನಂತರ ಅವನಿಗೆ ತುಂಬಾ ಅವಮಾನ ಆಗುತ್ತೆ ದ್ರುಪದ. ಆಮೇಲೆ ಅವನೇನ್ ಮಾಡ್ತಾನೆ, ಅವನಿಗೆ ಒಂದು ಯಜ್ಞವನ್ನ ಆಚರಣೆ ಮಾಡ್ತಾನೆ. ಆ ಯಜ್ಞದ ಕುಂಡದಿಂದ ಈ ದೃಷ್ಟದ್ಯುಮ್ನ ಮತ್ತೆ ದ್ರೌಪದಿ ಜನ್ಮವನ್ನ ಪಡಿತಾರೆ. ಅವನು ಏನಂತ ಕೇಳ್ತಾನೆ ಅಂದ್ರೆ, ಆ ಒಂದು ಯಜ್ಞ ಮಾಡುವಾಗ ದ್ರೋಣಾಚಾರ್ಯರನ್ನ ಕೊಲ್ಲುವಂತ ಮಗ ನನಗೆ ಬೇಕು ಅಂತ ಹೇಳಿ ಯಜ್ಞ ಮಾಡ್ತಾನೆ. ದ್ರೋಣಾಚಾರ್ಯರ ಸಾವಿಗೆ ಕಾರಣ ಆಗುವಂತ ಮಗ ಯಜ್ಞದ ಮೂಲಕ ಅವನು ಬರ್ತಾನೆ, ದೃಷ್ಟದ್ಯುಮ್ನ. ಈ ವಿಷಯ ದ್ರೋಣಾಚಾರ್ಯರಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಏನ್ ಮಾಡ್ತಾನೆ ದ್ರುಪದ, ತನ್ನ ಮಗನನ್ನ ಮತ್ತೆ ದ್ರೋಣಾಚಾರ್ಯರ ಹತ್ರ ಕರ್ಕೊಂಬಂದು ಹೇಳ್ತಾನೆ, ನೀನು ಇವನಿಗೆ ಯುದ್ಧ ಕಲೆಯನ್ನ ಕಲಿಸ್ಕೊಡ್ಬೇಕು ಅಂತ, ಶಿಷ್ಯನಾಗಿ ಸ್ವೀಕಾರ ಮಾಡ್ಬೇಕು ಅಂತ. ಆದ್ರೆ ಬ್ರಾಹ್ಮಣ ಅವನು ಯಾವಾಗ್ಲೂ ಉದಾರ ಮನಸ್ಸು ಅಂತ ಹೇಳ್ತಾರೆ. ಅವನಿಗೆ ಗೊತ್ತಿದೆ ಇವನಿಂದ ನಾನು ಸಾಯ್ತೀನಿ ಅಂತ. ಆದ್ರೂ ಕೂಡ ಅವನು ತನ್ನೆಲ್ಲ ಒಂದು ಯುದ್ಧ ಕಲೆಯನ್ನ ಅವನಿಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಅದನ್ನೇ ಇಲ್ಲಿ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾನೆ ದುರ್ಯೋಧನ. ನೋಡು, ನೀನ್ ಅವತ್ತು ಅವನಿಗೆ ಯುದ್ಧ ಕಲೆಯನ್ನ ಹೇಳ್ಕೊಟ್ಟೆ, ಇವತ್ತು ಅವನು ನಿನಗೆ ಮತ್ತೆ ನಮಗೆ ಹೇಗೆ ಆಪತ್ತಾಗಿ ಬಂದಿದ್ದಾನೆ. ಈಗ ಯುದ್ಧಕ್ಕೆ ಒಂದು ವ್ಯೂಹವನ್ನ ರಚನೆ ಮಾಡಿದ್ದಾನೆ. ಆ ಒಂದು ಏನೆಲ್ಲ ಕಲೆ, ಏನೆಲ್ಲ ಒಂದು ಸಾಮರ್ಥ್ಯ ಅವನಲ್ಲಿ ಈಗ ಇದೆ, ಅದು ನೀನು ಕೊಟ್ಟದ್ದು. ಅವತ್ತು ನೀನ್ ಮಾಡಿದ ತಪ್ಪು ಇವತ್ತು ಈ ರೀತಿ ಬಂದು ನಮ್ಮ ಕಣ್ಣು ಮುಂದೆ ನಿಂತಿದೆ ಅಂತ ಅವನಿಗೆ ತಿಳಿಸ್ತಾ ಇದ್ದಾನೆ. ಗುರುವಿನ ಮುಂದೆ ಶಿಷ್ಯನಾದವನು ಯಾವ ರೀತಿ ವರ್ತಿಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಗುರುವನ್ನ ಅವನು ಕಣ್ಣರಳಿಸಿ ಆ ರೀತಿ, ಅಂದ್ರೆ ಗುರುವಿನ ಮುಂದೆ ಶಿಷ್ಯನಾದವನು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡ್ತೀವಿ. ಅಂದ್ರೆ ಶಿಷ್ಯನಾದವನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತಾರೆ. ಅಂದ್ರೆ ಶಿಷ್ಯನಾದವನು ನಮ್ರತೆಯಿಂದ ಗುರುವಿನ ಸೇವೆ ಮಾಡಬೇಕು, ಮತ್ತೆ ನಮ್ರತೆಯಿಂದ ಪ್ರಶ್ನೆ ಮಾಡಿ ಅವರಿಂದ ಉತ್ತರಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ದುರ್ಯೋಧನನ ಮುಖದ ಭಾವದಲ್ಲಿ ಏನಾದ್ರೂ ನಮ್ರತೆ ಕಾಣ್ತಿದ್ಯಾ? ಹರೇ ಕೃಷ್ಣ. ಅವನು ನಮ್ರವಾಗಿ ಗುರುವನ್ನ ಮಾತಾಡಿಸ್ತಾ ಇದ್ದಾನ? ಇಲ್ಲ ಅಲ್ಲ, ಅದು ತೋರಿಸುತ್ತೆ ಅವನು ಆಸುರಿ ಗುಣದಲ್ಲಿ ಇದ್ದಾನೆ ಅಂತ. ಆಸುರಿ ಗುಣಗಳನ್ನ ಅವನು ಪ್ರದರ್ಶನ ಮಾಡ್ತಾ ಇದ್ದಾನೆ. ದುರ್ಯೋಧನನ ರಾಜಕೀಯ ನಡವಳಿಕೆ ಅಂದ್ರೆ ಅವನು ಹೇಗೆ ರಾಜಕೀಯವಾಗಿ ಮಾತಾಡ್ತಾನೆ ಅನ್ನೋದನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಏನೆಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂತ. ನಾನು ಈಗ ಹೇಳಿದ ಹಾಗೆ ದೃಪದ ಪುತ್ರ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ದೃಷ್ಟದ್ಯುಮ್ನ ಅಂತ ನೇರವಾಗಿ ಹೇಳ್ದಿರೋ ದೃಪದ ಪುತ್ರ ಅಂತ ಹೇಳೋದ್ರ ಉದ್ದೇಶ ನೆನಪಿಸ್ತಾ ಇದ್ದಾನೆ ಅವನಿಗೆ. ಅವನು ನಿನ್ನ ಶತ್ರುವಿನ ಮಗ, ಅವನು ನಿನ್ನ ಸಾವಿಗೆ ಕಾರಣ ಆಗ್ತಾನೆ ಅನ್ನೋದನ್ನ. ಆದ ಕಾರಣ ಈಗ ನೀನು ಯುದ್ಧ ಮಾಡುವಾಗ ನೀನು ಮತ್ತೆ ಆ ಒಂದು ಉದಾರ ಭಾವವನ್ನ ತೋರಿಸ್ಬೇಡ, ಬ್ರಾಹ್ಮಣರ ಉದಾರ ಗುಣವನ್ನ ನೀನು ತೋರಿಸ್ಬೇಡ. ಈಗ ನೀನು ಯುದ್ಧ ಮಾಡ್ಬೇಕು. ಈಗ ನೀನು ಒಂದು ಸ್ವಲ್ಪ ಕೂಡ ಅರ್ಜುನನ ಮೇಲೋ ಅಥವಾ ಅವನ ಪಕ್ಷದವರ ಮೇಲೋ ಸಹಾನುಭೂತಿಯನ್ನ ತೋರಿಸ್ತೆ ಅಂದ್ರೆ ಈ ಯುದ್ಧದಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾನೆ. ಮತ್ತೆ ದ್ರೋಣಾಚಾರ್ಯರು ಯುದ್ಧವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಅಲ್ಲಿ ಬಂದಿರುವಂತವರೆಲ್ಲರನ್ನ ಕೂಡ ಉಲ್ಲೇಖ ಮಾಡ್ತಾನೆ, ಹೆಸರಿಸ್ತಾನೆ, ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಅವ್ರ ಕಡೆ ಮತ್ತೆ ಇವ್ರ ಕಡೆ ಅಂತ ಹೇಳ್ತಾ ಹೋಗ್ತಾನೆ. ಆ ರೀತಿ ಹೇಳ್ಬೇಕಾದ್ರೆ ಅವನು ಹೇಳ್ತಾನೆ, ಅಲ್ಲಿ ಭೀಮ ಮತ್ತೆ ಅರ್ಜುನ ಎಷ್ಟು ಸಾಮರ್ಥ್ಯವನ್ನ ಹೊಂದಿದಾರೋ ಅಷ್ಟೇ ಸಾಮರ್ಥ್ಯವನ್ನ ಹೊಂದಿರುವಂತಹ ಸಮರ್ಥ ರಾಜರು ನಮ್ಮ ಕಡೆ ಕೂಡ ಇದ್ದಾರೆ ಅಂತ ಇಲ್ಲಿ ಹೇಳ್ತಾನೆ. ಮತ್ತೆ ಅಂದ್ರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವನ ಪಕ್ಷದಲ್ಲಿ ಇರುವಂತವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾನೆ. ಮತ್ತೆ ತನ್ನ ಕಡೆಯಿಂದ ಮಹಾನ್ ವೀರರ ಹೆಸರುಗಳನ್ನ ಹೇಳ್ತಾನೆ. ಹೇಳ್ಬೇಕಾದ್ರೆ ಅವನು ಮೊದಲು ದ್ರೋಣಾಚಾರ್ಯರ ಹೆಸರನ್ನ ಹೇಳ್ತಾನೆ. ಅಂದ್ರೆ ಅಲ್ಲಿ ಅವನು ಶಿಷ್ಟಾಚಾರ ಅನ್ನೋ ರೀತಿ ಅವನು ಹೇಳ್ತಾನೆ. ಏನು ಅಂತಂದ್ರೆ ಮೊದಲು ಬ್ರಾಹ್ಮಣರ ಹೆಸರನ್ನ ಹೇಳ್ಬೇಕು. ವಯಸ್ಸಿನಲ್ಲಿ ಹಿರಿಯರು ಭೀಷ್ಮರು ಆಗಿದ್ರು ಕೂಡ ದ್ರೋಣಾಚಾರ್ಯರು ಬ್ರಾಹ್ಮಣರು ಆದ ಕಾರಣ ಅವರ ಹೆಸರನ್ನ ಹೇಳುವಂಥದ್ದು ಶಿಷ್ಟಾಚಾರ ಅಂತ ಹೇಳಿ ಅವರ ಹೆಸರಿನಿಂದ ಪ್ರಾರಂಭಿಸ್ತಾನೆ. ಮತ್ತೆ ಕೃಪಾಚಾರ್ಯರು ದ್ರೋಣಾಚಾರ್ಯರ ಸೋದರ ಮಾವ ಮತ್ತೆ ಅಶ್ವತ್ಥಾಮ ಇವರೆಲ್ಲರೂ ಕೂಡ ಬ್ರಾಹ್ಮಣರೇ ಆಗಿದ್ದಾರೆ, ಆದ ಕಾರಣ ಅವರನ್ನು ಕೂಡ ಹೆಸರಿಸ್ತಾ ಹೋಗ್ತಾನೆ. ಮತ್ತೆ ವಿಕರ್ಣ, ಇಲ್ಲಿ ವಿಕರ್ಣ ಯಾರು ಅಂತ ಹೇಳ್ತೀರಾ? ಹರೇ ಕೃಷ್ಣ. ದುರ್ಯೋಧನನ ತಮ್ಮ. ಆದ್ರೆ ಅವನು ಯಾಕೆ ವಿಕರ್ಣ? ಅವನಿಗೆ 100 ಜನರಲ್ಲಿ ಅಂದ್ರೆ 99 ಜನ ಇನ್ನ ಬೇರೆ ಉಳಿದ ತಮ್ಮಂದಿರಿದ್ದಾರೆ, ಆದ್ರೆ ವಿಕರ್ಣನ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ? ಅವನ ಪಾಂಡವ ಪಕ್ಷದಲ್ಲಿ ಸೇರಿದ್ದಾನೆ, ಅದಕ್ಕೆ ಹೇಳಿದ್ದೆ. ದ್ರೌಪದಿ ಸೀರೆ ಸೆಳೆಯುವಾಗ ಅಡ್ಡ ಬರ್ತಾನೆ ಅವನು. ಅಂದ್ರೆ ಅಲ್ಲಿ ಹಸ್ತಿನಾಪುರದಲ್ಲಿ ರಾಜಸಭೆಯಲ್ಲಿ ಎಲ್ಲರೂ ಕೂಡ ಅವಮಾನ ಮಾಡ್ತಾ ಇದ್ದಾರೆ ದ್ರೌಪದಿಗೆ. ಆ ಸಂದರ್ಭದಲ್ಲಿ ಯಾರೊಬ್ರು ಕೂಡ ಅದನ್ನ ಹೇಳೋದಿಲ್ಲ, ಖಂಡಿಸೋದಿಲ್ಲ, ನಿಲ್ಲಿಸಿ ಇದು ತಪ್ಪು, ಸರಿ, ಈ ತರ ಮಾಡೋದು ಸರಿಯಲ್ಲ ಅಂತ ಹೇಳಿ ದುರ್ಯೋಧನನನ್ನ
ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ಇವನೊಬ್ಬ ಮಾತ್ರ ಎದ್ದು ನಿಂತು ಮಾತಾಡ್ತಾನೆ. ವಿಕರ್ಣ ಹೇಳ್ತಾನೆ, ಇಲ್ಲ ಇದು ನಮ್ಮ ಅತ್ತಿಗೆ ಕುರುವಂಶದ ಸೊಸೆ, ಈ ರೀತಿ ನೀನ್ ಮಾಡ್ತಿರುವಂತದ್ದು ಸರಿ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಅವನಿಗೆ ಒಂದು ಮನಸ್ಸು ಏನು ಯೋಚನೆ ಅಂದ್ರೆ, ಇಲ್ಲಿ ವಿಕರ್ಣ ಹೋಗಿ ಅವ್ರ ಕಡೆ ಸೇರ್ಕೊಂಡ್ಬಿಡ್ತಾನೋ ಅಂತ. ಅಂದ್ರೆ ನಾವು ರಾಮಾಯಣದಲ್ಲಿ ನೋಡ್ತೀವಿ ಹೇಗೆ ರಾವಣನ ತಮ್ಮ ವಿಭೀಷಣ ಅವನು ಹೇಳ್ತಾನೆ, ಸೀತೆ ರಾಮನಿಗೆ ಸೇರುವ ರಾಮನ ಸ್ವತ್ತು, ನೀನು ಅವಳನ್ನ ಈ ರೀತಿ ಅಪಹರಣ ಮಾಡುವಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವನು ರಾವಣನಿಗೆ ಉಪದೇಶ ಮಾಡ್ತಾನೆ. ಆದ್ರೆ ಅವನು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಹಾಗೆ ಅವನು ಏನ್ ಮಾಡ್ತಾನೆ, ಅವನು ಹೋಗಿ ರಾಮನ ಪಕ್ಷವನ್ನ ಸೇರ್ಕೋತಾನೆ. ಅದೇ ರೀತಿ ಇಲ್ಲಿ ವಿಕರ್ಣನು ಕೂಡ ಮತ್ತೆ ಹೋಗಿ ಪಾಂಡವರ ಜೊತೆ ಸೇರ್ಕೋಬಾರ್ದು. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ವಿಕರ್ಣ ಕೂಡ ನಮ್ಮ ಕಡೆ ಇದ್ದಾನೆ, ಅವನು ಕೂಡ ವೀರ, ಅವನು ಕೂಡ ಯೋಧ, ನಮ್ಮ ಕಡೆಯಿಂದ ಯುದ್ಧ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅವನ ಹೆಸರನ್ನ ಹೇಳ್ತಾನೆ. ಮತ್ತೆ ಅವನು ತನ್ನ ಸಲುವಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುವ ಅನೇಕ ವೀರರು ಇದ್ದಾರೆ, ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ, ಸೇನೆಯನ್ನು ರಚಿಸುವ ವಿಜ್ಞಾನದಲ್ಲಿ ಅನುಭವಿಯಾಗಿದ್ದಾರೆ. ಅಂದ್ರೆ ಈ ರೀತಿ ಅವನು ರಾಜಕೀಯವಾಗಿ ಒಂದು ಯುದ್ಧದಲ್ಲಿ ಎಲ್ಲರನ್ನ ಈ ರೀತಿ ಬಳಸ್ಕೋತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಆತತಾಯಿಗಳು ಅಂತ ಹೇಳ್ತಾರೆ. ಆತತಾಯಿಗಳು ಅಂದ್ರೆ ಆರು ರೀತಿಯ ಆಕ್ರಮಣಕಾರರು ಅಂತ ಹೇಳ್ತಾರೆ. ಅಂದ್ರೆ ಇವರನ್ನ ಕೊಲ್ಲೋದ್ರಿಂದ ಯಾರಿಗೂ ಏನು ಪಾಪ ಬರೋದಿಲ್ಲ ಅಂತ ಹೇಳ್ತಾರೆ. ಯಾರೆಲ್ಲ ಆತತಾಯಿಗಳು ಅಂತಂದ್ರೆ ಅವರು ಆ ಒಂದು 6 ರೀತಿಯ ಆಕ್ರಮಣ ಮಾಡುವವರು. ಆ 6 ರೀತಿಯಲ್ಲೂ ಕೂಡ ಈ ದುರ್ಯೋಧನ ಪಾಂಡವರ ಜೊತೆ ಆಕ್ರಮಣವನ್ನ ಮಾಡಿದ್ದಾನೆ. ಅಂದ್ರೆ ಅವರು ವಿಶ್ವನ ಕೊಡ್ತಾರೆ. ನಾವು ನೋಡ್ತೀವಿ ಭೀಮನಿಗೆ ಚಿಕ್ಕ ವಯಸ್ಸಿನಲ್ಲಿ ಅವನು ತುಂಬಾ ಬಲಶಾಲಿ ಆಗಿದ್ದಾನೆ, ಮುಂದೆ ಅವನಿಗೆ ಅಪಾಯಕಾರಿ ಆಗ್ಬೋದು ಅಂತ ಹೇಳಿ ಅವನು ಚಿಕ್ಕವನಿರುವಾಗ್ಲೇ ಭೀಮನಿಗೆ ವಿಷವನ್ನ ಕೊಟ್ಟು ಅವನನ್ನ ನದಿಗೆ ಎಸೆದು ಬಿಡ್ತಾರೆ. ಆ ಒಂದು ಕತೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ನಂತರ ನದಿಯಲ್ಲಿ ಅವನ ತಾತ ಅಂದ್ರೆ ಒಂದು ನಾಗ ಲೋಕಕ್ಕೆ ಹೋಗ್ತಾನೆ. ಅವರು ಅವನಿಗೆ ಒಂದು ಅಮೃತವನ್ನ ಕೊಡ್ತಾರೆ. ಅವನಿಗೆ 10 ಆನೆಯ ಬಲ ಸಿಗುತ್ತೆ. ಅಂದ್ರೆ ಇವನು ಮಾಡಿದ್ದೆಲ್ಲ ಅವನಿಗೆ ಒಳ್ಳೇದೇ ಆಗತ್ತೆ. ಆದ್ರೆ ಅವನು ಪ್ರಯತ್ನ ಪಟ್ಟ ಭೀಮನನ್ನ ಸಾಯಿಸೋದಕ್ಕೆ. ಮತ್ತೆ ಅವನು ಬೆಂಕಿ ಹಚ್ಚುವಂಥದ್ದು, ಅವರನ್ನ ಅರಗಿನ ಮನೆಯಲ್ಲಿಟ್ಟು ಕುಂತಿ ಸಮೇತ ಅವರನ್ನ ಕೊಂದು ಬಿಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಮತ್ತೆ ಮಾರಕ ಆಯುಧಗಳಿಂದ ದಾಳಿ ಮಾಡುವವನು. ಅಂದ್ರೆ ಅವರು ಇವರ ಮೇಲೆ ಯುದ್ಧ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಮತ್ತೆ ಇಲ್ಲಿ ಕಳ್ಳ ಅಂದ್ರೆ ಅವನು ಹೇಗೆ ಅಂತಂದ್ರೆ ಪಾಂಡವರ ಭೂಮಿಯನ್ನ ಆಕ್ರಮಿಸಿಕೊಳ್ತಾನೆ. ಅಂದ್ರೆ ಅವನು ಮೋಸದಿಂದ ಶಕುನಿಯ ಜೊತೆ ಪಗಡೆ ಆಟ ಆಡ್ತಾರೆ, ಅದು ಮೋಸದ ಆಟ ಆಡ್ತಾರೆ. ಅಂದ್ರೆ ಅದು ಕತೆ ಕೂಡ ಇದೆ. ಅಂದ್ರೆ ಆ ಒಂದು ಪಗಡೆ ಶಕುನಿ ಹೇಳಿದ ಹಾಗೆ ಅದು ನಡೆಯುತ್ತೆ ಅಂತ. ಅಂದ್ರೆ ಶಕುನಿ ಯಾವ ರೀತಿ ಬಯಸ್ತಾನೆ ಆ ರೀತಿ ಒಂದು ಪಗಡೆನ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ ಕಾರಣ ಅವನು ಆ ರೀತಿ ಮಾಡಿ ಅವರ ಒಂದು ಸ್ವತ್ತನ್ನ ಅಪಹರಿಸುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಇನ್ನೊಬ್ಬರ ಭೂಮಿಯನ್ನು ಆಕ್ರಮಿಸಿಕೊಂಡವನು ಅಂದ್ರೆ ಆ ಒಂದು ದಾಳದ ಆಟದಿಂದ ಅವನು ಅವರ ಒಂದು ಭೂಮಿಯನ್ನ ಆಕ್ರಮಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇನ್ನೊಬ್ಬರ ಹೆಂಡತಿಯನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಜಯದ್ರಥ ಅಂದ್ರೆ ಅವನ ಒಂದು ಯಾರು ಧೃತರಾಷ್ಟ್ರನ ಮಕ್ಕಳಿದ್ದಾರೆ 100 ಜನ, ಒಬ್ಬಳ ಮಗಳು ಕೂಡ ಇರ್ತಾಳೆ. ಅವಳ ಗಂಡ ಜಯದ್ರಥ ಅವನು ದ್ರೌಪದಿಯನ್ನ ಅಪಹರಿಸೋ ಪ್ರಯತ್ನ ಮಾಡ್ತಾನೆ. ಮತ್ತೆ ಇಲ್ಲಿ ಸಭೆಯಲ್ಲಿ ಕೂಡ ಅವಳಿಗೆ ಅವಮಾನವನ್ನ ಮಾಡ್ತಾರೆ. ಈ ರೀತಿ ಯಾರೆಲ್ಲ ಮಾಡ್ತಾರೆ, ವಿಷ ಕೊಡುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಮಾರಕ ಆಯುಧಗಳಿಂದ ದಾಳಿ ಮಾಡುವಂಥದ್ದು, ಕಳ್ಳತನ ಮಾಡುವಂಥದ್ದು, ಇನ್ನೊಬ್ಬರ ಭೂಮಿನ ಆಕ್ರಮಣ ಮಾಡುವಂಥದ್ದು, ಇನ್ನೊಬ್ಬನ ಹೆಂಡತಿಯ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ಕಾಣುವಂಥದ್ದು, ಇವರೆಲ್ಲರೂ ಕೂಡ ಆತತಾಯಿಗಳು ಅಂತ ಹೇಳ್ತಾರೆ. ದುರ್ಯೋಧನ ಈ 6 ಮಾಡಿದ್ದ ಅಂತ. ಸಗೋಷೋದಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವ್ಯಾಧರಾಯಾತ್ ನಭಶ್ಚ ಪೃಥ್ವಿಂ ಚೈವ ತುಮುಲೋ ಅಭ್ಯನುನಾದಯಾನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ತಿಳಿದಿದೆ ಅಧರ್ಮದ ಯುದ್ಧ ನಡೀತಿದೆ ಅಂತ. ಕೌರವರಿಗೆ ಜಯ ಸಿಗುವಂಥದ್ದು ಅನುಮಾನಾಸ್ಪದವಾಗಿದೆ. ಆದ ಕಾರಣ ಯಾರೆಲ್ಲ ಕೌರವರ ಪಕ್ಷ ವಹಿಸ್ತಾ ಇದ್ದಾರೆ ಅವರ ಒಂದು ಹೃದಯದಲ್ಲಿ ಆ ಒಂದು ತುಮುಲ ಅಂದ್ರೆ ಆ ಹೃದಯದಲ್ಲಿ ಒಂದು ಬಡಿತ ಅನ್ನುವಂಥದ್ದು, ಹೆದರಿಕೆ ಅನ್ನುವಂಥದ್ದು ಉಂಟಾಗ್ತಾ ಇದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು ಪಾಂಡವರು ಯುದ್ಧವನ್ನು ಗೆದ್ದರು. ಪಾಂಡವರ ವಿಜಯದ ಚಿಹ್ನೆಗಳು ಯಾವುವು? ಹರಿಕೃಷ್ಣ. ಅಂದ್ರೆ ಈಗ ಯುದ್ಧ ಮುಗ್ದಿದೆ, 5000 ವರ್ಷ ಆಯ್ತು, ನಮ್ಮೆಲ್ಲರಿಗೂ ಗೊತ್ತಾಯ್ತು ಆ ಯುದ್ಧದ ಪರಿಣಾಮ ಏನಾಯ್ತು ಅಂತ. ಆದ್ರೆ ಅಲ್ಲಿ ಯಾವ್ದೆಲ್ಲ ಯುದ್ಧ ಗೆಲ್ಲೋದಕ್ಕೆ ಚಿಹ್ನೆಗಳು, ಮೊದಲೇ ತಿಳಿಯುವಂತಹ ಒಂದು ಗುರುತುಗಳು ಏನೆಲ್ಲ ಇತ್ತು ಅಂತ ಹರಿಕೃಷ್ಣ ಹೇಳ್ತೀರಾ? ಔಟದಲ್ಲಿ ಆಂಜನೇಯ ಚಿತ್ರ. ಹರಿಕೃಷ್ಣ. ಏಕಾದಶಿ
ಹರೇ ಕೃಷ್ಣ. ಏನು ಮಾತಾಜಿ ಮತ್ತೆ ಹೇಳ್ತೀರಾ? ಏನಮ್ಮ? ಕ್ವಶನ್ ಮತ್ತೆ ಹೇಳ್ತೀರಾ? ಈಗ ಯುದ್ಧ ಆಗಿದೆ ಅಲ್ವಾ? ಯುದ್ಧ ಆಗೋಗಿದೆ. ಯುದ್ಧದ ಪರಿಣಾಮ ಏನಾಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಾವು ಕಥೆಯಿಂದ ಈಚೆ ಬರೋಣ. ಈಗ ಇರೋದನ್ನ ಹೇಳ್ತಾ ಇದ್ದೀನಿ. ಆದ್ರೆ ಯುದ್ಧದಲ್ಲಿ ಯಾರು ಗೆದ್ರು? ಪಾಂಡವರು ಗೆದ್ದರು. ಪಾಂಡವರು ಗೆದ್ರು. ಇಲ್ಲಿ ಕೇಳ್ತಾ ಇದ್ದಾರೆ ಅವರು, ಪಾಂಡವರು ಗೆಲ್ಲೋದು ನಮ್ಗೆ ಈಗ ಗೊತ್ತಾಗಿದೆ ಯುದ್ಧ ಮುಗಿದ್ಮೇಲೆ. ಆದ್ರೆ ಯುದ್ಧ ಆಗಕ್ ಮುಂಚೆ ಕೂಡ ಎಲ್ಲರಿಗೂ ಗೊತ್ತಾಗ್ತಾ ಇತ್ತಂತೆ ಪಾಂಡವರೇ ಗೆಲ್ತಾರೆ ಅಂತ. ಅದಕ್ಕೆ ಯಾವ್ದೆಲ್ಲ ಒಂದು ಚಿಹ್ನೆಗಳು, ಯಾವ್ದೆಲ್ಲ ಗುರುತುಗಳು ಅಥವಾ ಯಾವ್ದೆಲ್ಲ ಶಕುನಗಳು ಅಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಅವತ್ತು ಏಕಾದಶಿ ಪಾಂಚಜನ್ಯ ಇತ್ತು. ಅವರಿಗೆ ಸೂರ್ಯನಿಂದ ಒಂದು ರಥ ಕೊಟ್ಟಿದ್ದಾರೆ. ಅವನ ಜೊತೆಗೆ ಕೃಷ್ಣನಿದ್ದಾನೆ. ಕಪಿಧ್ವಜ ಇತ್ತು. ಆಮೇಲೆ ಧರ್ಮಕ್ಷೇತ್ರ, ಅದು ಧರ್ಮ ನಡೆಯುವಂತಹ ಭೂಮಿಯಲ್ಲಿ ಅವರು ಯುದ್ಧವನ್ನ ಆರಿಸ್ಕೊಂಡಿದ್ದಾರೆ. ದೈವಿಕ ರಥ, ನೀ ಹೇಳಿದ ಹಾಗೆ ಅಗ್ನಿದೇವ ಕೊಟ್ಟಿರುವಂತಹ ದೈವಿಕ ರಥ ಇರುತ್ತೆ. ಕಪಿಧ್ವಜ ಅಂದ್ರೆ ಅವರ ಒಂದು ಧ್ವಜದಲ್ಲಿ ಕಪಿಯ ಚಿಹ್ನೆ ಇದೆ, ಅಂದ್ರೆ ಹನುಮಂತನ ಚಿಹ್ನೆ ಇದೆ. ಹನುಮಂತ ಎಲ್ಲಿದ್ದಾನೆ ಅಲ್ಲಿ ರಾಮನಿಗೆ ಜಯ ಸಿಕ್ಕಿತು. ಹಾಗೆ ಇಲ್ಲಿ ಅರ್ಜುನನಿಗೂ ಕೂಡ ಜಯ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಅದನ್ನ ಸೂಚಿಸ್ತಾ ಇದೆ. ಶಂಖನಾದ, ಇವರು ಮಾಡಿದಂತಹ ಶಂಖನಾದ ಕೌರವರ ಹೃದಯವನ್ನ ನಡಗಿಸ್ತು ಅಂತ ನಾವು ನೋಡಿದ್ವಿ. ನಂತರ ಗಾಂಡೀವ, ಪಾಶುಪತಾಸ್ತ್ರ, ಇಲ್ಲಿ ಅರ್ಜುನನ ಹತ್ರ ಇರುವಂತಹ ಒಂದು ಅವನ ಹತ್ರ ಇರುವಂತಹ ಧನಸ್ಸು. ಆಮೇಲೆ ತ್ಯಕ್ತ ಜೀವಿತ, 2ನೇ ಅಧ್ಯಾಯದಲ್ಲಿ ಬರುತ್ತೆ ಇದು. ಒಂದು ದುರ್ಯೋಧನ ಹೇಳುವಂಥದ್ದು, ಬಂದಿರುವಂತವರೆಲ್ಲ ನನಗೋಸ್ಕರ ಸಾಯೋದಕ್ಕೆ ಬಂದಿದ್ದಾರೆ ಅಂತ. ಅವನಿಗೋಸ್ಕರ ಎಲ್ಲರೂ ಸತ್ತೋದ್ರೆ ಆಮೇಲೆ ಯುದ್ಧದಲ್ಲಿ ಅವ್ನು ಗೆಲ್ತಾನ? ಹರೇ ಕೃಷ್ಣ. ಅವ್ನ ಕಡೆ ಬಂದವರೆಲ್ಲ ಸತ್ತೋದ್ರೆ ಯುದ್ಧದಲ್ಲಿ ಅವ್ನ್ ಗೆಲ್ಲಕ್ ಆಗತ್ತಾ? ಇಲ್ಲ ಮಾತಾಜಿ. ಅವನಿಗೆ ಗೊತ್ತಿಲ್ದಿರ ಅವನು ಆ ಮಾತನ್ನ ಹೇಳ್ತಾ ಇದ್ದಾನೆ, ನನ್ಗೋಸ್ಕರ ಬಂದಿದ್ದಾರೆ, ಇವರೆಲ್ಲ ಸಾಯಕ್ಕೆ ಬಂದಿದ್ದಾರೆ ಅಂತ. ಮತ್ತೆ ಮೋಕ್ಷದ ಏಕಾದಶಿ ದಿನ ಈ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಭಾಗ್ಯಲಕ್ಷ್ಮಿ ಅಂದ್ರೆ ವಿಜಯಲಕ್ಷ್ಮಿ ಅನ್ನುವಂಥದ್ದು ಭಗವಂತನ ಹೆಂಡತಿ. ಎಲ್ಲಿ ಭಗವಂತ ಇದ್ದಾನೆ ಅಲ್ಲಿ ಅವನ ಹೆಂಡತಿ ಕೂಡ ಇರ್ತಾಳೆ. ಋಷಿಕೇಶ, ಸ್ವತಃ ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣ ಕೂಡ ಆ ಯುದ್ಧದಲ್ಲಿ ಪಾಂಡವರ ಕಡೆ ಇದ್ದಾನೆ ಅಂತ. ಇಲ್ಲಿ ಅರ್ಜುನ ಕೂಡ ಹೇಳ್ತಾ ಇದ್ದಾನೆ, ಕೆಲವೊಂದು ಲಕ್ಷಣಗಳನ್ನ ಹೇಳ್ತಾ ಇದ್ದಾನೆ, ಹೇಗೆ ಅವನಿಗೆ ಆ ಯುದ್ಧದ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ ಅಂತ. ಅಂದ್ರೆ ಅವನಿಗೆ ಒಂದು ಹೆದರಿಕೆ ಯಾವಾಗ ಜೋರಾಗಿ ಓದ್ತಾ ಇದ್ದೀರಾ ಯಾರು? ಗಾಂಡೀವದನಸ್ಸು ಕೈಯಿಂದ ಜಾರುತ್ತಿದೆ, ಅಂಗಗಳು ನಡುಗುವುದು, ಬಾಯಿ ಒಣಗುವುದು, ಇಡೀ ಶರೀರ ಕಂಪಿಸುವುದು, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ. ನನ್ನ ಚರ್ಮ ಉರಿಯುತ್ತಿದೆ, ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ, ಮನಸ್ಸು ಸುತ್ತುತ್ತಿದೆ. ಅಂದ್ರೆ ಇದೆಲ್ಲವೂ ಕೂಡ ಏನಂತಾರೆ, ಸಡನ್ ಆಗಿ ನಮ್ಗೆ ಡಿಪ್ರೆಷನ್ ಆಗುತ್ತೆ. ಅಂದ್ರೆ ನಾವು ಸಡನ್ ಆಗಿ ಏನಂತಾರೆ, ಈಗ ಅರ್ಜುನನಿಗೆ ಯುದ್ಧ ಬೇಡ ಅನಿಸ್ತಿದೆ. ಆದ ಕಾರಣ ಅವನ ಒಂದು ಮನಸ್ಥಿತಿ, ಅವನ ಒಂದು ದೈಹಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕಾರಣಗಳನ್ನ ಕೊಡ್ತಾ ಇದ್ದಾನೆ ಯುದ್ಧ ಬೇಡ ಅನ್ನೋದಕ್ಕೆ. ಸಹಾನುಭೂತಿ, ಅವನಿಗೆ ಅಲ್ಲಿ ಬಂದಿರುವಂತಹ ಸೇನೆ ಏನಿದೆ 18 ಅಕ್ಷೋಹಿಣಿ ಸೇನೆ, ಅವರ ಮೇಲೆ ಅವನಿಗೆ ಅನುಕಂಪ ಬರ್ತಿದೆ. ನಮ್ಮ 5 ಜನರಿಗೋಸ್ಕರ ಇಷ್ಟೊಂದು ಜನ ಸಾಯ್ಬೇಕಾ ಅಂತ ಅವನಿಗೆ ಸಂತೋಷ ಇಲ್ಲ ಅಂತ ಇದ್ದಾನೆ. ಯುದ್ಧದಲ್ಲಿ ಒಂದು ವೇಳೆ ಗೆದ್ದು ಬಿಟ್ರು ಕೂಡ ಏನ್ ಪ್ರಯೋಜನ? ಯಾರ ಜೊತೆ ಸಂತೋಷನ ಹಂಚ್ಕೊಳ್ಳುವಂಥದ್ದು? ಎಲ್ಲರೂ ಸತ್ತೋಗಿರ್ತಾರೆ, ನಾವು ಮಾತ್ರ ಏನ್ ಸುಖ ಅನುಭವಿಸೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರ ಒಂದು ಸಂಬಂಧಿಕರು ಎಲ್ಲರೂ ಕೂಡ ಆ ಕಡೆ ಇದ್ದಾರೆ, ಕುರುವಂಶದ ಕಡೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಮಕ್ಕಳು ಮೊಮ್ಮಕ್ಕಳು, ಅವರ ಎಲ್ಲ ಸಂಬಂಧಿಕರು ಅಲ್ಲೇ ಇದ್ದಾರೆ. ಎಲ್ಲಾ ಸಂಬಂಧಿಕರು ಸತ್ ಮೇಲೆ ನನ್ಗೇನ್ ಸಂತೋಷ ಅಂತ. ಮತ್ತೆ ಹಿರಿಯರು, ಅವರ ತಾತ, ಮತ್ತೆ ಬ್ರಾಹ್ಮಣರು, ದ್ರೋಣಾಚಾರ್ಯರು, ಇವರನ್ನೆಲ್ಲ ಕೊಂದ್ರೆ ನನಗೆ ಪಾಪ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ. ಅಂದ್ರೆ ಹಿರಿಯರು, ಮನೆಗೆ ಹಿರಿಯರು ಸತ್ತೋದ್ರು ಅಂದ್ರೆ ಮತ್ತೆ ಆ ಮನೆಯನ್ನ ನಡೆಸುವಂತವ್ರು ಯಾರು? ಸರಿ ತಪ್ಪನ ತಿದ್ದಿ ಹೇಳುವಂತವ್ರು ಯಾರು? ಮನೆಗೆ ಯಾರು ಇಲ್ಲವಂತ ಆಗ್ತಾರೆ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ನಿರ್ಣಯವಿಲ್ಲ, ಅಂದ್ರೆ ಈಗ ನನ್ಗೆ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ ಕೃಷ್ಣ, ಯುದ್ಧ ಬೇಕೋ ಬೇಡೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನನ್ನ ಮನಸ್ಸು ಬೇಡ ಅಂತಾನೇ ಹೇಳ್ತಾ ಇದೆ, ಪರಿಪರಿಯಾಗಿ ಹೇಳ್ತಾ ಇದೆ, ಯುದ್ಧ ಬೇಡ ಬೇಡ ನಿಲ್ಲಿಸು ಅಂತ ಹೇಳ್ತಾ ಇದೆ. ನನ್ನ ಗಾಂಡೀವವನ್ನ ಎತ್ತಿ ನಾನು ಯುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಕಾರಣಗಳನ್ನ ಕೊಡ್ತಾ ಇದ್ದಾನೆ. ಅರ್ಜುನ ಉವಾಚ, ಹರೇ ಕೃಷ್ಣ. ತಮ್ಮನ್ ಓದ್ತೀರಾ? ಅರ್ಜುನ ಉವಾಚ ದೃಷ್ಟೈಷ್ಟಂ ಸ್ವಜನಂ ಕೃಷ್ಣ ಯುಯಜ್ಞಂ
ಸಮುದ್ರಿತಂ ಸೀದಂ ಮಮ ಗಾತ್ರಾಣಿ ಮುಖಂ ಚ ಪರಿಶುದ್ಧಿ. ಅರ್ಜುನನು ಹೇಳಿದ ಕೃಷ್ಣ ಅನುವಾದ. ಯುದ್ಧಾಭಿಲಾಷೆಯಿಂದ. ಅರ್ಜುನನು ಹೇಳಿದ ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ, ನಾ ಯುದ್ಧ ಮಾಡೋದಕ್ಕೆ ನನ್ನ ಮನಸ್ಥಿತಿ ಮತ್ತೆ ದೇಹ ಸ್ಥಿತಿ ಅದು ನನಗೆ ಸಹಾಯ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಯಾರನ್ನ ನಾನು ಯುದ್ಧ ಮಾಡಿ ಕೊಲ್ಬೇಕಾಗಿದೆಯೋ ಅವರೆಲ್ಲರೂ ನನ್ನ ಆಪ್ತರು, ನನ್ನ ನೆಂಟರಿಷ್ಟರು. ಅವರನ್ನ ನಾನು ಕೊಲ್ಲೋದಿಕ್ಕೆ ಅಂದ್ರೆ ನನ್ನ ತಾತನನ್ನ ನನ್ನ ಕೈಯಾರೆ ಕೊಲ್ಲೋದಕ್ಕಾಗ್ಲಿ ಅಥವಾ ನನ್ನ ಗುರುವನ್ನ ನಾನು ಕೊಲ್ಲೋದಕ್ಕಾಗ್ಲಿ ನನ್ನ ಮನಸ್ಸು ಅದು ಒಪ್ಪುತ್ತಾ ಇಲ್ಲ, ನನ್ನಿಂದ ಆಗ್ತಿಲ್ಲ ಯುದ್ಧ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ನ ಚಾಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನಾ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಅಂದ್ರೆ ಎಲ್ಲರೂ ಬಂದಿರುವಂತವರೆಲ್ಲ ಬಂಧುಗಳು. ಅವರನ್ನ ಕೊಂದ ಮೇಲೆ ಈಗ ನಾವು ಏನಾದ್ರೂ ಒಂದು ಹಬ್ಬ ಆಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರನ್ನೂ ಕರಿತೀವ. ಗೃಹ ಪ್ರವೇಶ ಆಯ್ತು, ಅಥವಾ ನಿಮ್ಮ ಮನೇಲಿ ಮದ್ವೆ ಆಯ್ತು, ಅಥವಾ ನಿಮ್ಮ ಮನೆಯಲ್ಲಿ ಮಗು ಹುಟ್ಟಿತು, ನಾಮಕರಣ ಮಾಡ್ತೀರಾ, ಅಥವಾ ಅಂತ ಸಂದರ್ಭಗಳಲ್ಲಿ ನೀವು ಎಲ್ಲರನ್ನೂ ಕರಿತೀರಲ್ವಾ? ಮಾತಾಜಿ ಕರಿತೀವಿ ಹಾ, ಮಾತಾಜಿ. ಕರಿತೀವಲ್ವಾ? ಅದಕ್ಕೆ ಜನ ಬೇಕು ಅಲ್ವಾ? ನಮ್ಗೆ ಎಲ್ಲರ ಜೊತೆ ನಮ್ಮ ಸಂತೋಷವನ್ನ ಹಂಚ್ಕೊಳ್ಳೋಕೆ ನಮ್ಗೆ ಜನ ಬೇಕಾಗ್ತಾರಲ್ಲ. ಬೇಕು ಮಾತಾಜಿ. ಇಲ್ಲಿ ಯುದ್ಧ ಗೆದ್ದ ಮೇಲೆ ಎಲ್ಲರೂ ಸತ್ತೋಗಿರ್ತಾರೆ. ಮತ್ತೆ ಯಾರ ಜೊತೆ ಅವನ ಸಂತೋಷವನ್ನ ಖುಷಿಯನ್ನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಇವರೆಲ್ಲರೂ ನನ್ನ ಆಪ್ತರು, ಯಾರ ಜೊತೆ ನಾನು ಖುಷಿ ಹಂಚ್ಕೋಬೇಕೋ ಅವ್ರನ್ನೇ ನಾನ್ ಕೊಂದು ಬಿಟ್ಟು ಆಮೇಲೆ ಏನ್ ನನ್ಗೆ ಸಂತೋಷ ಅನ್ನೋದಾಗುತ್ತೆ, ಅದ್ರಲ್ಲಿ ನನ್ಗೆ ಏನ್ ಸುಖ ಸಿಗುತ್ತೆ ಅನ್ನೋದನ್ನಲ್ಲಿ ಕೇಳ್ತಾ ಇದ್ದಾನೆ. ಪಾಪಂ ಏವಾಶ್ರಯೇತ್ ಅಸ್ಮಾನ್ ಅದ್ವೈತಾನ್ ಆದತಾಯಿನಃ ತಸ್ಮಾನ್ ಅರ್ಹ ವಯಂ ಹಂತುಂ ದಾತರಾಷ್ಟ್ರಾನ್ ಸ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖೀನಾ ಸಾಮ್ಯ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಇಲ್ಲಿ ಹೇಳ್ತಾ ಇದ್ದಾನೆ, ಆತತಾಯಿಗಳು ಅಂದ್ರೆ ನಾವು ನೋಡಿದ್ವಿ 6 ರೀತಿ ಆಕ್ರಮಣಕಾರರು. ಅಂದ್ರೆ ಅವರು ಪಾಪಿಗಳು. ಅಂತ ಪಾಪಿಗಳನ್ನ ಕೊಂದ್ರೆ, ಪಾಪ ಮಾಡಿದವ್ರು ಅವರನ್ನ ಕೊಂದ್ರೆ ನಾವು ಅವ್ರಿಗಿಂತ ದೊಡ್ಡ ಪಾಪಿಗಳನ್ನ ಅನ್ಸ್ಕೋತೀವಿ. ಅವರು ಬುದ್ಧಿ ಇಲ್ದಿರ ಮಾಡ್ತಾ ಇದಾರೆ. ಅವರು ತಿಳುವಳಿಕೆ ಇಲ್ದಿರ ಈ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ತಿಳಿದು ಈ ತಪ್ಪನ್ನ ಯಾಕೆ ಮಾಡ್ಬೇಕು ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಅವನ್ಗೆ ಗೊತ್ತಿಲ್ಲ, ಅವನ್ಗೆ ಬುದ್ಧಿ ಇಲ್ಲ. ಆದ ಕಾರಣ ಈ ಯುದ್ಧವನ್ನ ಅವನು ಬಯಸ್ತಾ ಇದ್ದಾನೆ. ಆದ್ರೆ ನನಗೆ ಗೊತ್ತಿದೆ ಈ ಯುದ್ಧದಿಂದ ಏನೆಲ್ಲ ಆಗುತ್ತೆ, ಅದರ ಪರಿಣಾಮಗಳೇನಂತ ಗೊತ್ತಾಗ್ತಾ ಇದೆ. ತಿಳಿದು ನಾನು ಅಂತ ಪಾಪಿನ ಕೊಂದು ಅವನಿಗಿಂತ ದೊಡ್ಡ ಪಾಪಿ ಆಗ್ಬೇಕಾ? ನಾನು ಅವ್ರನ್ನ ಕೊಲ್ಲೋದು ಇಲ್ಲ, ನಮ್ಗೆ ರಾಜ್ಯನೂ ಬೇಡ, ಏನು ಬೇಡ, ಯುದ್ಧನೂ ಬೇಡ ಅಂತೇಳಿ ಹೇಳ್ತಾ ಇದ್ದಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಃ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತಿ ಉತ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಅಂದ್ರೆ ಈಗ ಮನೆಯಲ್ಲಿ ದೊಡ್ಡವರು ಇಲ್ಲ ಅಂತಂದ್ರೆ, ಯಾರು ಮನೆಯಲ್ಲಿ ಚಿಕ್ಕವರಿದ್ದಾರೆ ಅವ್ರಿಗೆ ಸರಿ ತಪ್ಪು ಹೇಳೋರಿಲ್ಲ, ಅವ್ರನ್ನ ತಿದ್ದೋರಿಲ್ಲ. ನೀನ್ ತಪ್ಪು ಮಾಡ್ತಾ ಇದೆಯಪ್ಪ, ಇದ್ ಮಾಡ್ಬೇಡ, ಇದು ಸರಿಯಲ್ಲ, ಈ ತರ ಮಾಡಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡೋರೇ ಇರೋದಿಲ್ಲ. ಅವಾಗ ಏನಾಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ದಿರಾ ನಾವೇನ್ ಮಾಡ್ತೀವಿ, ತಪ್ಪಾದ ಕೆಲಸಗಳನ್ನ ಮಾಡ್ತೀವಿ. ಆದ್ರಿಂದ ಏನಾಗುತ್ತೆ, ಅಧರ್ಮ ಅನ್ನುವಂಥದ್ದು ಹೆಚ್ಚುತ್ತೆ. ಅದ ಕಾರಣ ಸಮಾಜದಲ್ಲಿ ಅಧರ್ಮ ಅನ್ನುವಂಥದ್ದು. ಹರೇ ಕೃಷ್ಣ, ಮ್ಯೂಟ್ ಆಗಿ ಯಾರದು. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ, ಸಮಾಜದಲ್ಲಿ ಅಧರ್ಮ ಇನ್ನ ಹೆಚ್ಚುತ್ತಾ ಹೋಗುತ್ತೆ. ಇಲ್ಲಿ ದುರ್ಯೋಧನ ಅಧರ್ಮ ಮಾಡ್ತಾ ಇದ್ದಾನೆ. ಯುದ್ಧ ನಡೀತು ಅಂತಂದ್ರೆ
ಏನಾಗುತ್ತೆ, ಬಂದಿರುವಂತಹವರೆಲ್ಲರೂ ಕೂಡ ಗಂಡಸರು ಯುದ್ಧಕ್ಕೆ, ಮನೇಲಿ ಉಳಿದಿರೋದು ಹೆಂಡತಿ ಮಕ್ಕಳು, ಅವರನ್ನ ನೋಡ್ಕೊಳ್ಳೋದಕ್ಕೆ ಯಾರಿರಲ್ಲ. ಆಮೇಲೆ ಎಲ್ಲರೂ ಕೂಡ ತಪ್ಪು ದಾರಿ ಹಿಡಿತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನ ಚೈತದ್ ವಿದ್ಮ ಕರತರನ್ನು ಕರಿಯು ಯದ್ವಾ ಜಯೇಮ ಯದಿ ವಾ ನೋ ಜಯೇಯು ಯಾನ್ ಏವ ಹತ್ವನ ಜಿಜೀವಿಷಾಮಸ್ ತೇ ಅವಸ್ಥಿತಾ ಪ್ರಮುಖೇ ಧೃತರಾಷ್ಟ್ರಃ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನನಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ, ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಇಲ್ಲಿ ಅರ್ಜುನ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಅವನನ್ನ ಸಾಕಿದು ಸಲಹಿದ್ದು ಭೀಷ್ಮಾಚಾರ್ಯರು ಇರ್ಬೋದು, ಆದ್ರೆ ಅಲ್ಲಿ ರಾಜನಾಗಿದ್ದದ್ದು ಧೃತರಾಷ್ಟ್ರ. ಅವನಿಗೆ ಅವನ ಮೇಲೆ ಒಂದು ದೊಡ್ಡಪ್ಪ ಅನ್ನುವಂತ ಭಾವನೆ ಇದೆ, ಆ ಒಂದು ಸಂಬಂಧ ಇದೆ, ಆ ಪ್ರೀತಿ ಅವನಿಗಿದೆ. ಅವನಿಗೆ ಇವರ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು, ಆದ್ರೆ ಇಲ್ಲಿ ಅವನ ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ದೊಡ್ಡಪ್ಪನ ಮಕ್ಕಳು, ನನ್ನ ಅಣ್ಣಂದಿರು ಅಣ್ಣ ತಮ್ಮಂದಿರು, ಅವರನ್ನೆಲ್ಲ ಸಾಯಿಸ್ಬಿಟ್ಟು ನಾನು ಏನು ಸಿಗುತ್ತೆ, ನನ್ಗೆ ಅಂತದಿಂದ ಏನ್ ಸಿಕ್ಕಿದ್ರು ಕೂಡ ಅದು ಯಾವ್ದು ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ಗೀಗ ಯುದ್ಧ ಮಾಡ್ಬೇಕೋ ಮಾಡ್ಬಾರ್ದೋ ಗೊತ್ತಾಗ್ತಾ ಇಲ್ಲ, ಅನಿರ್ಣಯ, ನನ್ಗೆ ಗೊತ್ತಾಗ್ತಾ ಇಲ್ಲ, ಏನ್ ಡಿಸಿಷನ್ ತಗೋಬೇಕು ಅಂತ ನನ್ಗೆ ತೋಚ್ತಾ ಇಲ್ಲ ಅಂತೇಳಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯವನ್ನ ಸ್ವಲ್ಪ ಫಾಸ್ಟ್ ಆಗಿ ಹೋಗಿದ್ದೀನಿ. ಸ್ವಲ್ಪ ಕ್ವಿಜ್ ಕೇಳೋಣ. ಹರೇ ಕೃಷ್ಣ. ಎಲ್ಲರಿಗೂ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಹಾ ಮಾತಾಜಿ. ಎಸ್ ಮಾತಾಜಿ. ಇಲ್ಲಿ ನಿಮ್ಗೆ ಕ್ವಿಜ್ ಕೂಡ ಇದೆ, ಅಂದ್ರೆ ಲಿಂಕ್ ಎಲ್ಲ ನಿಮ್ಗೆ ಸಿಕ್ಕಿರ್ಬೋದು ಅನ್ಕೋತೀನಿ, ಗ್ರೂಪ್ ಅಲ್ಲಿ ಹಾಕ್ತಾರೆ, ಹಾಕಿಲ್ಲ ಅಂದ್ರೆ ನೀವು ಅದ್ರಲ್ಲಿ ಕ್ವಿಜ್ ಅಟೆಂಡ್ ಮಾಡಿ ಡೈಲಿ. ಅಂದ್ರೆ ಪ್ರತಿದಿನ ಆಯಾ ಚಾಪ್ಟರ್ಗೆ ರಿಲೇಟೆಡ್ ಕ್ವಿಜ್ ಇರುತ್ತೆ. ಅದನ್ನ ನೀವು ಪ್ರತಿದಿನ ಮಾಡಿದ್ರೆ ಕೊನೆಯ ದಿನ ನಿಮ್ಗೆ 18 days ಆದ್ಮೇಲೆ ನಿಮ್ಗೆ ಅದರದ್ದು ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಓಕೆ. ಧೃತರಾಷ್ಟ್ರ ಮಾಮಕ ಪದದ ಮಹತ್ವವೇನು? ಧೃತರಾಷ್ಟ್ರ ಹೇಳ್ತಾನಲ್ಲ, ಮಾಮಕ ಪಾಂಡವಶ್ಚೈವ, ಆ ಮೊದಲನೇ ಶ್ಲೋಕದಲ್ಲಿ ಮಾಮಕ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಪಾಂಡವರ ಕಡೆಗೆ ಅವನ ಪ್ರೀತಿ ಮತ್ತು ಕರುಣೆ ಅನ್ನ ಹೇಳುತ್ತಾ, ಕೌರವರ ಕಡೆಗೆ ತನ್ನ ಅಂಶಿಕ ವರ್ತನೆಯನ್ನ ತೋರಿಸುತ್ತಾ, ಅಥವಾ ಅವನು ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರು ಅಂತ ಹೇಳ್ತಾ ಇದ್ದಾನ? ಇಲ್ಲಾಂದ್ರೆ ಅವನು ಕೊನೆಯ ಎರಡು ಕೂಡ, ಕೌರವರ ಕಡೆ ಅವನು ಅನುವಂಶಿಕ ವರ್ತನೆ ಮತ್ತೆ ಅವನ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರು ಅಂತ ಹೇಳ್ಕೊಳ್ತಾ ಇದ್ದಾನ? ಯಾವುದು ಸರಿಯಾದ ಉತ್ತರ? ಹರೇ ಕೃಷ್ಣ. ಮಾಮಕ ಅಂತ ತನ್ನ ಮಕ್ಕಳನ್ನ ಹೇಳ್ಕೊಡೋದು. ಮಾಮಕ ಅಂದ್ರೆ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ. ಓಕೆ. ಇಲ್ಲಿ ಧೃತರಾಷ್ಟ್ರ ಇನ್ನೊಂದನ್ನ ಹೇಳ್ತಾನೆ, ಅಂದ್ರೆ ಒಂದು ನಿಮಿಷ, ಅರ್ಜುನನ್ನ ಇಲ್ಲಿ ಗುಡಾಕೇಶ ಅಂತ ಕರೀತಾರೆ. ಇದು ನಾನು ಇಲ್ಲಿ ಹೇಳಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಗುಡಾಕೇಶ ಅಂತ ಕರೀತಾರೆ ಅರ್ಜುನನನ್ನ. ಗುಡಾಕೇಶ ಅಂದ್ರೆ ಏನು ಅಂತ? ನಿದ್ರೆಯನ್ನು ಗೆದ್ದವ. ನಿದ್ರೆಯನ್ನು ಗೆದ್ದವನು, ಅಜ್ಞಾನವನ್ನ ಗೆದ್ದವನು. ಅರ್ಜುನನ ಹತ್ರ ಒಂದು ಏನಿತ್ತು, ಅವನಿಗೆ ಒಂದು ಸಾಮರ್ಥ್ಯ ಇತ್ತು. ಅಂದ್ರೆ ಅವನು ಇಷ್ಟ ಬಂದಾಗ ಮಲಗಬಹುದು, ಇಷ್ಟ ಬಂದಾಗ ಅವನು ಎದ್ದಿರ್ಬೋದು. ಅಂದ್ರೆ ಎಷ್ಟೊತ್ತು ಬೇಕಾದ್ರೂ ಯುದ್ಧ ನಾವು ನೋಡ್ತೀವಿ, ಬೆಳಗಿನ ಸಮಯದಲ್ಲಿ ನಡಿಬೇಕು. ಮುಂದೆ ಹೋಗ್ತಾ ಹೋಗ್ತಾ ಅಧರ್ಮ ಎಷ್ಟು ಹೆಚ್ಚುತ್ತೆ ಅಂದ್ರೆ ಯುದ್ಧ ರಾತ್ರಿ ಸಮಯದಲ್ಲೂ ನಡೆಯುತ್ತೆ. ಆಗ ಅರ್ಜುನನಿಗೆ ಒಂದು ಸಾಮರ್ಥ್ಯ ಇರುತ್ತೆ, ಅವನು ಕತ್ತಲೆಯಲ್ಲೂ ಕೂಡ ಅವನು ನಿದ್ದೆ ಮಾಡ್ದಿರ ಅವನು ಎಷ್ಟು ಸಮಯ ಬೇಕಿದ್ರು ಎದ್ದಿರುವಂತ ಶಕ್ತಿ ಅವನಿಗಿತ್ತು. ಆದ ಕಾರಣ ಅವನನ್ನ ಗುಡಾಕೇಶ ಅಂತ ಕರೀತಾರೆ. ಓಕೆ. ಕೆಳಗಿನ ಯಾವ ಅಂಶಗಳು ದುರ್ಯೋಧನನ ರಾಜಕೀಯ ನಡವಳಿಕೆಯನ್ನ ಚಿತ್ರಿಸುತ್ತೆ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾವ್ದೆಲ್ಲ ರಾಜಕೀಯ ನಡವಳಿಕೆ ದುರ್ಯೋಧನನದ್ದು ಅಂತ. ದುರ್ಯೋಧನ ದೃಷ್ಟದ್ಯುಮ್ನನನ್ನ ದ್ರುಪದನ ಮಗ ಎಂದು ಉಲ್ಲೇಖಿಸ್ತಾ ಇದ್ದಾನೆ. ಮತ್ತೆ ಭೀಷ್ಮ ದೇವನನ್ನು ರಕ್ಷಿಸಲು ತನ್ನ ಸೈನ್ಯವನ್ನು ವಿನಂತಿಸಿದ. ಅಂದ್ರೆ ಅವ್ರು ಹೇಳ್ತಾನೆ, ಯುದ್ಧ ಮಾಡೋಕೆ ಮುಂಚೆ ಹೇಳ್ತಾನೆ, ಭೀಷ್ಮಾಚಾರ್ಯರೇ ಮಹಾವೀರ, ಆ ಭೀಷ್ಮಾಚಾರ್ಯರೇ ಅವರ ಒಂದು ಸಾಮರ್ಥ್ಯ, ಕೌರವರಿಗೆ ಇರುವಂತಹ ಮಹಾಶಕ್ತಿ. ಆದ್ರೆ ಅವನು ಹೇಳ್ತಾನೆ, ಎಲ್ಲಾ ಸೈನಿಕರು ಸೇರಿ, ಕುರುವಂಶದ ಸೈನಿಕರು ಅಂದ್ರೆ ಕೌರವರ ಸೈನಿಕರೆಲ್ಲರೂ ಸೇರಿ ಭೀಷ್ಮನನ್ನ ರಕ್ಷಣೆ ಮಾಡಿ, ಭೀಷ್ಮಾಚಾರ್ಯರಿಗೆ ತುಂಬಾ ವಯಸ್ಸಾಗಿದೆ ಅಂತ ಹೇಳ್ತಾನೆ. ಮತ್ತೆ ಅವನು ಯುದ್ಧ ಭೂಮಿಯನ್ನ ನೋಡುತ್ತಾ ಉದ್ವೇಗಗೊಂಡನು. ಇದು 3ರಲ್ಲಿ ಯಾವುದು ಅಂತ, ಅಥವಾ ಮೊದಲ 2 ಅಂತ? ಧೃತರಾಷ್ಟ್ರ ಮೊದಲ 2 ಕರೆಕ್ಟ್. ಅಂದ್ರೆ ಅವನು ದೃಷ್ಟದ್ಯುಮ್ನನನ್ನ ದ್ರೋಣಾಚಾರ್ಯರ ಮಗ ಅಂದ್ರೆ ದ್ರೋಣಾಚಾರ್ಯರಿಗೆ ಹೇಳುವಾಗ ದ್ರುಪದನ ಮಗ ಅಂತ ಹೇಳ್ತಾನೆ. ಮತ್ತೆ ಭೀಷ್ಮಾಚಾರ್ಯರನ್ನ ರಕ್ಷಿಸೋದಕ್ಕೆ ಸೈನಿಕೆ ಆಜ್ಞೆಯನ್ನು ಹೊರಡಿಸ್ತಾನೆ. ಕೃಷ್ಣ ಮತ್ತೆ ಅರ್ಜುನನ ಶಂಖಗಳ ಹೆಸರು? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ಯಾ ಕೃಷ್ಣ ಮತ್ತೆ ಅರ್ಜುನನ ಶಂಖದ ಹೆಸರು? ಪಾಂಚಜನ್ಯ,
ಪಾಂಚಜನ್ಯ ಸಿಂಹನಾದ ಸುದರ್ಶನ ದೇವದತ್ತ ದೇವದತ್ತ ದೇವದತ್ತ. ಓಕೆ. ಧ್ವಜವನ್ನು ಹೊಂದಿರುವ ಅರ್ಜುನನ ರಥ ಯಾವುದರಿಂದ ಗುರುತಿಸಲ್ಪಟ್ಟಿತು? ಅರ್ಜುನನ ಆಂಜನೇಯ ರಥದಲ್ಲಿ ಆಂಜನೇಯ ಹನುಮಂತ. ಓಕೆ. ಪಾಂಡವರ ವಿಜಯದ ಲಕ್ಷಣಗಳು ಯಾವುದು? ಪರಮ ಪುರುಷನಾದ ಕೃಷ್ಣನು ಯುದ್ಧ ಭೂಮಿಯಲ್ಲಿ ಖುದ್ದಾಗಿ ಇದ್ದದ್ದು, ಮಾಧವ ಅಲ್ಲಿ ಅದೃಷ್ಟ ದೇವತೆಯ ಪತಿ ಇದ್ದ, ಅಗ್ನಿದೇವ ನೀಡಿದ ರಥ. ಈ ಮೂರು ಕರೆಕ್ಟಾ ಇಲ್ಲಾಂದ್ರೆ ಯಾವ್ದಾದ್ರು ಒಂದ? ಆಪ್ಷನ್ 1 ಅಂಡ್ ಲಾಸ್ಟ್ ಕರೆಕ್ಟ್. ಮತ್ತೆ ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಅದು ಇದೆ. ಎಲ್ಲ ಓಕೆ. ಈ ಎಲ್ಲಾ ವಿಧದ ದರ್ಜೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ನೋಡಿದಾಗ ಅರ್ಜುನನಿಗೆ ಏನಾಯ್ತು? ಅಂದ್ರೆ ಅವನು ಎಲ್ಲಾ ಯುದ್ಧಕ್ಕೆ ಬಂದಿರುವಂತಹ ಸ್ನೇಹಿತರು ಎದುರು ಪಕ್ಷದಲ್ಲಿದ್ದದನ್ನ ನೋಡಿ ಅವನಿಗೆ ಏನಾಯ್ತು? ಸಹಾನುಭೂತಿಯಿಂದ ಮುಳುಗಿದ, ಸಿಟ್ಟು ಬಂತು, ಖುಷಿಯಿಂದ ಮುಗಿಬಿದ್ದ, ಅವನು ಯುದ್ಧ ತಂತ್ರಗಳನ್ನು ಪರಿಷ್ಕರಿಸಲು ಪ್ರಾರಂಭಿಸಿದ. ಏನ್ ಮಾಡ್ತಾನೆ? ಸಹಾನುಭೂತಿ. ಸಹಾನುಭೂತಿ. ಅವನಿಗೆ ಅವರ ಮೇಲೆ ಅನುಕಂಪ ಬರುತ್ತೆ. ಕೃಷ್ಣನನ್ನ ಋಷಿಕೇಶ ಅಂತ ಕರೀತಾರೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ನಿದ್ರೆ ಮತ್ತು ಅಜ್ಞಾನದ ವಿಜಯಿ, ಸಂಪತ್ತಿನ ವಿಜಯಶಾಲಿ, ಇನ್ನೊಂದ್ಸತಿ ಅದೇ ಪಾಂಡವರ ಸೇನೆಯ ನಿರ್ದೇಶಕ, ಇನ್ನೊಂದು ಪ್ರತಿಯೊಂದು ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸಿನ ನಿರ್ದೇಶಕ. ಅದೇ ಪ್ರತಿಯೊಂದು ಇಂದ್ರಿಯಗಳ ಮತ್ತು ಮನಸ್ಸಿನ ನಿಯಂತ್ರಕ. ಅವನು ಋಷಿಕೇಶ ಅಂತಂದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸುವಂತವನು. ಮನಸ್ಸು ಕೂಡ 6ನೇ ಇಂದ್ರಿಯ. ವೈದಿಕ ಆದೇಶಗಳ ಪ್ರಕಾರ ಎಷ್ಟು ರೀತಿಯ ಆಕ್ರಮಣಕಾರರು ಇದ್ದಾರೆ? ಆತತಾಯಿ ಅಂತ ಹೇಳಿದೆ 6. ಓಕೆ. ಎಲ್ಲರೂ ಕ್ವಿಜ್ ಸರಿಯಾಗಿ ಹೇಳಿದೀರಾ. ಆಲ್ ದ ಬೆಸ್ಟ್. ಕ್ವಿಜ್ ಲಿಂಕ್ ಆಗ್ತಾರೆ ಎಲ್ಲರೂ. 6 ಇಂದ್ರಿಯಗಳಲ್ಲ ಮಾತಾಜಿ, ನಾನು ಹೇಳಿದ್ದು ಆಕ್ರಮಣಕಾರರು. ಆದ್ರೆ ನಾವು ನೋಡಿದ್ವಲ್ಲ ದುರ್ಯೋಧನ ಯಾವ ರೀತಿ ಆಕ್ರಮಣ ಮಾಡ್ತಾನೆ ಅಂತ, ಅದು 6 ರೀತಿ ಆತತಾಯಿಗಳು. ಓಕೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಲಿಂಕ್ ಹಾಕ್ತಾರೆ ಕ್ವಿಜ್ದು. ಇರು 1 ನಿಮಿಷ ಅಟೆಂಡೆನ್ಸ್ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿದಾರ ಮಾತಾಜಿ? ಕೃಷ್ಣ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಕೆಲವು ಮಾತಾಜಿ ಅವರು ಪ್ರಭುಜಿ ಅವರು ನಂಬರ್ ಕೊಟ್ಟಿದ್ದಾರೆ. ಮತ್ತೆ ಜಾಸ್ತಿ ಡಿವೋಟಿಸ್ ಫಿಲ್ ಮಾಡ್ಲಿಲ್ಲ ಮಾತಾಜಿ. ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್. 18 ನಂಬರ್ ಬಂದಿದೆ ಇವಾಗ. ಎಷ್ಟು ಮಾತಾಜಿ? 18 ಫಿಲ್ ಮಾಡಿದ್ದಾರೆ. 18 ಡಿವೋಟಿಸ್ ಮ್ಯಾಕ್ಸಿಮಮ್. ನಿಮ್ಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಬಂದಿಲ್ಲ ಅಂದ್ರೆ ನಂಬರ್ ಹಾಕಿ. 7 ಇದ್ದಾರೆ. ಸ್ವಲ್ಪ ಮಾತಾಜಿ ಅವರು ಡಿವೋಟಿಸ್ ನಂಬರ್ ಕೊಟ್ಟಿದ್ದಾರೆ. ಅದು ತಗೊಂಡಿದ್ದೇನೆ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ, ಅಟೆಂಡೆನ್ಸ್ ಫಾರ್ಮ್ ಫಿಲ್ ಮಾಡಿ, ಓನ್ಲಿ ಪ್ರೆಸ್ ಮಾಡಿ ಲಿಂಕ್ಗೆ. ಅವಾಗ ಫಾರ್ಮ್ ಇನ್ನೊಂದ್ಸಲ ಹಾಕಿ ಮಾತಾಜಿ ಲಿಂಕ್. ಈಗ ಓಕೆ ಮಾತಾಜಿ ಹಾಕ್ತೀನಿ. ಹಾಕಿದೆ ಅಟೆಂಡೆನ್ಸ್ ಲಿಂಕ್. ಯಾವೆಲ್ಲ ಅಟೆಂಡೆನ್ಸ್ ಹಾಕಿಲ್ಲ ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಹಾಕದವರು ನಂಬರ್ ಹಾಕಿ. ಇವಾಗ ಕೆಲವು ಮಾತಾಜಿ ಮತ್ತೆ ಪ್ರಭುಜಿ ಅವರು ನಂಬರ್ ಕೊಟ್ಟಿದ್ದಾರೆ. ಇನ್ನು ಯಾರು ಕೊಡ್ಲಿಲ್ಲ ನಂಬರ್, ಅವ್ರು ದಯಮಾಡಿ ನಂಬರ್ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಹಾಕಿ, ಇಲ್ಲ ಅಂತಂದ್ರೆ ಲಿಂಕ್ ಪ್ರೆಸ್ ಮಾಡಿ ನಿಮ್ ಅಟೆಂಡೆನ್ಸ್ ನೀವೇ ಕೊಡ್ಬೋದು. ಮಾತಾಜಿ ನೀವು ವಾಟ್ಸಪ್ ಅಲ್ಲಿ ಕಳ್ಸಿರೋದನ್ನ ಬರಿಬೇಕಾ? ಏನೇನಮ್ಮ? ದುರ್ಯೋಧನದು ಅದು ಕ್ವೆಶನ್ಸ್ ಕೇಳ್ತಿದ್ರಲ್ಲ, ಕ್ವೆಶನ್ ಮತ್ತೆ ಆಪ್ಷನ್ಸ್ ನ ಬರ್ಕೋಬೇಕಾ? ಇಲ್ಲ, ನಿಮ್ಗೆ ಲಿಂಕ್ ಕಳ್ತಾರೆ ಕ್ವಿಜ್ ಆಗಿ. ಆಮೇಲೆ ನಿಮ್ಗೆ 4 ಆಪ್ಷನ್ಸ್ ನಾನು ಕೇಳ್ತಾ ಇದ್ನಲ್ಲ, ಅದೇ ರೀತಿ ಕ್ಲಿಕ್ ಮಾಡಿದ್ರೆ ಆ ಕ್ವಿಜ್ ಅದು ಕಂಪ್ಲೀಟ್ ಆಗುತ್ತೆ. ಅದು ಹೇಗೆ ಮಾಡ್ಬೇಕು ಅಂತಾನು ಕೂಡ ಒಂದು ವಿಡಿಯೋ ಕಳಿಸ್ತಾರೆ ಗ್ರೂಪ್ ಅಲ್ಲಿ, ಒಂದ್ಸತಿ ಫಾಲೋ ಮಾಡಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹೇಳಿ ಮಾತಾಜಿ. ಪೀರಿಯಡ್ ಸಮಯದಲ್ಲಿ ಮತ್ತೆ ತಿಲಕ ಹಚ್ಚೋದು ಮತ್ತೆ ಜಪ ಮಾಡೋದು ಸರಿನಾ ತಪ್ಪಾ?
ಮಾತಾಜಿ ಇದನ್ನ ಭಾಗವತ ವಿಧಿ ಅಂತ ಹೇಳ್ತಾರೆ. ಭಾಗವತ ವಿಧಿ ಅಂತಂದ್ರೆ ಅಲ್ಲಿ ನೀವು ತಿಲಕ ಹಚ್ಚೋದು, ಭಾಗವತ ಓದುವಂಥದ್ದು ಅಥವಾ ಕಂಠಿಮಾಲ ಹಾಕುವಂಥದ್ದು, ಇದು ಎಲ್ಲ ಅದಕ್ಕೆ ಯಾವುದೇ ನಿಬಂಧನೆಗಳು ಇಲ್ಲ ಮಾತಾಜಿ. ಪಂಚರಾತ್ರ ವಿಧಿಯಲ್ಲಿ ಮಾತ್ರ ಅವೆಲ್ಲ ಹೇಳ್ತಾರೆ. ಅಂದ್ರೆ ಪಂಚರಾತ್ರ ವಿಧಿ ಅಂದ್ರೆ ದೇವ್ರ ಕೋಣೆಗೆ ಹೋಗ್ಬಾರ್ದು, ನೈವೇದ್ಯ ಅರ್ಪಣೆ ಮಾಡಬಾರ್ದು, ಇದೆಲ್ಲ ಇರುತ್ತೆ. ಆದ್ರೆ ನೀವು ತಿಲಕ ಹಚ್ಚೋದು ಮತ್ತೆ ಕಂಠಿಮಾಲ ಹಾಕೋದು, ಭಗವದ್ಗೀತೆ ಭಾಗವತ ಓದುವಂಥದ್ದು, ಅದಕ್ಕೆ ಯಾವುದೇ ಒಂದು ನಿರ್ಬಂಧನೆಗಳಿಲ್ಲ. ನೀವು ಎಲ್ಲಾ ಸಮಯದಲ್ಲೂ ಅದನ್ನ ಮಾಡಬಹುದು. ಯಾಕಂದ್ರೆ ಅದೆಲ್ಲವೂ ಕೂಡ ಮನುಷ್ಯನನ್ನ ಶುದ್ಧಗೊಳಿಸುವಂಥದ್ದು, ಅದಕ್ಕೆ ಅಪವಿತ್ರ ಆಗೋದಿಲ್ಲ, ಅದು ನಮ್ಮನ್ನ ಪವಿತ್ರಗೊಳಿಸುವಂಥದ್ದು. ಚಾಂಟಿಂಗ್ ಮಾಡ್ಬೋದು ಮಾತಾಜಿ. ಚಾಂಟಿಂಗು ಮಾಡ್ಬೋದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಾಂಟಿಂಗ್ ಪ್ರಭುಪಾದರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಮಾತಾಜಿ. ಏನಂತ ಹೇಳಿದ್ದಾರೆ ಅಂದ್ರೆ 16 ಸುತ್ತು ನೀವು ಪ್ರತಿದಿನ ಮಾಡ್ಬೇಕು. ನಿಮ್ ಮನೆಯಲ್ಲಿ ಏನಾದ್ರೂ ಆಗಿರ್ಬೋದು, ನಿಮ್ಗೆ ಹುಷಾರಿಲ್ದಿರ ಇರ್ಬೋದು, ಅಥವಾ ನಿಮ್ ಮನೇಲಿ ಏನಾದ್ರೂ ಸುತ್ತ ಇರ್ಬೋದು, ಯಾರ್ದಾದ್ರೂ ಸಾವಾಗಿರ್ಬೋದು, ಅಥವಾ ಇನ್ನೇನಾದ್ರೂ ಇರ್ಬೋದು. ಆದ್ರೆ ಎಂತದೇ ಸಂದರ್ಭ ಇರ್ಬೋದು, ಕೆಲವೊಂದ್ಸಲ ನಿಮ್ಗೆ ಸ್ನಾನ ಮಾಡ್ದಿರಾನೇ ಆಗಿರ್ಬೋದು, ಆದ್ರೂ ಕೂಡ ನೀವು ಜಪ ಮಾತ್ರ ಬಿಡದೆ ಮಾಡಿ ಅಂತ ಹೇಳ್ತಾರೆ. ಮಾರ್ನಿಂಗ್ ಮಾತಾಜಿ ಮಂಗಳಾರತಿ ಹೇಳಿ ಮಾತಾಜಿ. ಗ್ರೂಪ್ ಅಲ್ಲಿ ಕಳಿಸ್ತೀರಾ ಮಾತಾಜಿ? ಗ್ರೂಪ್ ಅಲ್ಲಿ ಲಿಂಕ್ ಮಾತಾಜಿ? ಮಂಗಳಾರತಿ ನಾವು ದರ್ಶನ ಪಡಿಬೋದಾ? ಹಾ ಮಾತಾಜಿ, ಲಿಂಕ್ ಬೇಕಿತ್ತಾ? ಮಂಗಳಾರತಿ ಲಿಂಕ್ ಬೇಕು ಮಾರ್ನಿಂಗ್ ನಮ್ಗೆ. ಓಕೆ ಮಾತಾಜಿ, ಒಂದ್ ನಿಮಿಷ ಎಲ್ಲರೂ ನಾನು ಕಳಿಸ್ತೀನಿ. ಎಲ್ಲರೂ ದರ್ಶನ ಪಡಿಬಹುದು. ದರ್ಶನ ಮಾಡ್ತೀವಿ. ಹಾ ಮಾತಾಜಿ, ನಿಮ್ಮ ಅದು ನಂಬರ್ ಮತ್ತೆ 4:30 ಬೆಳಗ್ಗೆ 4:30ಗೆ ಸಿಗುತ್ತೆ ಮಾತಾಜಿ. ಬೆಳಗ್ಗೆ 4:30ಗೆ ಮಾತಾಜಿ. ನಾವು ಮಾರ್ನಿಂಗ್ 3:30ಗೆ ಮಾರ್ನಿಂಗ್ ಹೇಳ್ದುದು. ಹಾ ಮಾತಾಜಿ, ನಮ್ಗೆ ದರ್ಶನ ಬೇಕು. ನಮ್ಗೆ ಟೆಂಪಲ್ ಗೆ ನಿಮ್ಮ ಹೋಗೋಕೆ ಹೆಸರು ಆಗೋದಿಲ್ಲಲ್ಲ. ಹರೇ ಕೃಷ್ಣ ಮಾತಾಜಿ, ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರ್ ಅನ್ನು ಹಾಕಿ. ಹಾ ನೋಡಿ ಮಾತಾಜಿ, ಲಿಂಕ್ ನಾನು ಹಾಕಿದ್ದೀನಿ, ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಹಾ copy ಮಾತಾಜಿ. ಮಾಡ್ಕೊಳ್ಳಿ. ಮಾತಾಜಿ ಹಾಕಿದ್ರು ನೋಡಿ, copy ಟೆಂಪಲ್ ಮಾಡ್ಕೊಳ್ಳಿ. ಲಿಂಕ್ ಹಾಕಿದ್ದೀನಿ, ಅದನ್ನ ಕಾಪಿ ಮಾಡ್ಕೊಳ್ಳಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾವು ಹೆಚ್ಚು ಕೃಷ್ಣ ಮಾತಾಜಿ. ಭಗವಂತನಲ್ಲಿ ಹರಿ ಕೃಷ್ಣ. ಓಕೆ, ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಮಾತಾಜಿ ವೇಟಿಂಗ್ ಅಲ್ಲಿ ಇದ್ದಾರೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ರಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ತುಂಬಾ ಹರೇ ತುಂಬಾ ಕೃಷ್ಣ. ಧನ್ಯವಾದಗಳು. ಸ್ಟಾರ್ಟಿಂಗ್ ತುಂಬಾ ಹರೇ ಕಷ್ಟ ಕೃಷ್ಣ ಆಯ್ತು, ಅದು ಸ್ಟಾರ್ಟ್ ಮಾತಾಜಿ. ಮಾಡಕ್ಕೆ ಲೇಟು ಆಯ್ತು. ಆದ್ರೆ ಎಲ್ಲರೂ ನಾಳೆಯಿಂದ 6:30ಗೆ ಆಗುತ್ತಾ ಬರೋದಕ್ಕೆ? ಹಾ ಮಾತಾಜಿ, ಬೇಗ ಬರ್ತೀವಿ. ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ನೆಕ್ಸ್ಟ್ ಹಾ. ಕ್ಲಾಸ್ ಬೇಗ ಶುರು ಮಾಡ್ಬಿಡ್ತಾರೆ, ಅವ್ರಿಗೆ ನಾವು ಬಿಟ್ಕೊಡ್ಬೇಕು. ಸರಿ ಖಂಡಿತ. ಮಾತಾಜಿ. ಓಕೆ ಮಾತಾಜಿ, Okay, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಏನ್ ಪುಟ್ಟ? ಎಷ್ಟೊತ್ತು ಜಾಯ್ನ್ ಆಗ್ಬೇಕು ಮಾತಾಜಿ? 6:30ಗೆ ಜಾಯ್ನ್ ಆಗ್ತೀರಾ? ಹಾ ಎಸ್ ಮಾತಾಜಿ. ಓಕೆ ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ತುಂಬಾ ತುಂಬಾ ಹರೇ ಥ್ಯಾಂಕ್ಸ್ ಕೃಷ್ಣ. ಪ್ರವೀಣ ಮಾತಾಜಿ. ನೀವ್ ಇರ್ಲಿಲ್ಲ ಅಂದ್ರೆ ಇವತ್ತು ನನಗಿನ್ನ ವಿಪರೀತ ಕಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು ಮಾತಾಜಿ, ಏನೇ ಇರ್ಲಿ ತುಂಬಾ ಚೆನ್ನಾಗಿ. ಎಲ್ಲವನ್ನು ತಿಳಿಸಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅಭಿನಂದನೆಗಳು ಹರೇ ಕೃಷ್ಣ, ಮಾತಾಜಿ. ಹರೇ ರಾಮ, ಹರೇ ರಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ, ನೀವು ಥ್ಯಾಂಕ್ ಯು ರೆಕಾರ್ಡ್ ಮಾಡ್ತೀರಾ? ಮಾತಾಜಿ, ನೀವು ರೆಕಾರ್ಡ್ ಮಾಡ್ತೀರಾ ನನ್ನದು? ಮಾತಾಜಿ ನಾನು ಎಕ್ಸಿಟ್ ಮಾಡಿ ನೀವು ಜಾಯ್ನ್ ಆಗಿ ಮಾತಾಜಿ, ನಾನು ಬರ್ತೀನಿ. ನಾನು ಜಾಯ್ನ್ ಆಗಿದ್ದೇನೆ ಈಗ. ನನಗೆ ಧನ್ಯವಾದಗಳು. ಓಕೆ, ನಾನು ಸ್ಟಾಪ್ ಮಾಡಿ ನಿಮ್ಗೆ ಮಾಡ್ಲಾ ಮಾತಾಜಿ ಮತ್ತೆ? ಹೋಸ್ಟ್ ಮಾಡಿ. ಆದ್ರೆ ನನಗೆ ಏನಾಗಿದೆ ಗೊತ್ತಾ, ನನ್ನ ಸಮ್ ಇಮೇಲ್ ಪ್ರಾಬ್ಲಮ್ ಕಾಡುತ್ತೆ. ದಟ್ ಈಸ್ ವೈ ಮೈ ಇಮೇಲ್ ಇಸ್ ಲಾಕ್ಡ್. ದಟ್ಸ್ ವೈ ಐ ಆಮ್ ನಾಟ್ ಏಬಲ್ ಟು ರೆಕಾರ್ಡ್ ಮೈ ಸೆಲ್ಫ್. ಅದು ಸೆಟಲ್ ಆಗಿ 2 days ಆಗುತ್ತೆ, ಏನೋ ಗೊತ್ತಿಲ್ಲ. ಅದು ನೋಡೋಣ, ಆಯ್ತಾ? ಹರೇ ಕೃಷ್ಣ. ನನಗೆ ಹೋಸ್ಟ್ ಕೊಡಿ. ಒಂದ್ ನಿಮಿಷ ಮಾತಾಜಿ, ನಂದು ಫಸ್ಟ್ ನಾನು ಸ್ಟಾಪ್ ಮಾಡ್ತೀನಿ. ಓಕೆ. ಚಂದ್ರಿಕಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನೀವು ರಿಸಿಟೇಷನ್ ಸ್ಟಾರ್ಟ್ ಮಾಡ್ಬೋದು. ಹಾ ಮಾತಾಜಿ, ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ಸ್ಲೋಲಿ ಜನ ಜಾಯ್ನ್ ಆಗ್ತಾರೆ, ನೀವು ಸ್ಟಾರ್ಟ್ ಮಾಡಿ. ಹಾ ಮಾತಾಜಿ.